ಕೃಷ್ಣಾರ್ಜುನರ ಸಂಭಾಷಣೆಯನ್ನ ಕೇಳಿದೆ. ನಾನು ಮೊದಲು ತಿಳಿದದ್ದು ಕೃಷ್ಣ ನನ್ನನ್ನು ಹೊಗಳಿದ ಎಂದು. ಆಮೇಲೆ ಗೊತ್ತಾಯ್ತು ಏನದು, ನನ್ನ ಸಾವಿಗೆ ಹೊಂಡ ತೋಡಿದ್ದು ಎಂದು. ಯೋಚನೆ ಮಾಡಿ ನೀವು. ನನ್ನನ್ನು ಹೊಗಳಿದಾಗ ಪಾರ್ಥ ಗತಿಗೊಂಡ, ಆತ ಪ್ರತಿಜ್ಞೆ ಮಾಡಿದ. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಏನು? ತ್ರೇತೆಯ ರಾಮನ ಬಾಣಕ್ಕೆ ಹೇಗೆ ಹುಸಿ ಇಲ್ಲವೋ ಹಾಗೆಯೇ ನಿನ್ನ ಮಾತು ಹುಸಿಯಾಗದಿರಲಿ. ತ್ರೇತೆಯ ರಾಮನೇ ದ್ವಾಪರೆಯ ಕೃಷ್ಣ ಎಂಬುದು ನಮ್ಗೆ ಗೊತ್ತಿಲ್ವ? ಆದರೆ ಒಂದು ಮಾತು, ಈ ರೀತಿಯ ಕೃಷ್ಣನ ವ್ಯವಹಾರ ಕುರುಕ್ಷೇತ್ರದಲ್ಲಿ ಹೊಸದೇನಲ್ಲ. ದ್ರೋಣಾಚಾರ್ಯರ ಸೇನಾಧಿಪತಿ ಇರುವಾಗ ಅಶ್ವತ್ಥಾಮೋ ಹತ ಕುಂಜರ ಆನೆ ಎಂಬುದು ಕೇಳದೇ ಇದ್ದಾಗೆ ಶಂಕನಾದ ಮಾಡಿದ್ದ. ಅದು ಶಂಕನಾದವಾಗಿರದೆ ಆಚಾರ್ಯ ದ್ರೋಣರ ಪಾಲಿಗೆ ಮೃತ್ಯುನಾದವಾಗಿತ್ತು. ಇದಕ್ಕೆಲ್ಲ ಕರ್ಣ ಹೆದರುವವನೇ. ಮೂಡಿಗೆಗೆ ಕೈ ಇಕ್ಕಿದಾಗ ಸಿಕ್ಕಿದ್ದು ಜೀವಂತ ಸರ್ಪಶರ. ವಿಷ ಕಾರುತ್ತಾ ಇದೆ. ವಾತಾವರಣದಲ್ಲಿರುವ ಹಕ್ಕಿ ಪಕ್ಷಿಗಳೆಲ್ಲ ಸುಟ್ಟು ನೆಲಕ್ಕುರುಳುತ್ತಾ ಇವೆ. ಅದೃಶ ಅಲ್ಲಿ ನೋಡು, ಬೆಳ್ಳಗಿರುವ ಅರ್ಜುನನ ಮುಖ ಕಪ್ಪಾಗಿದೆ, ಕಪ್ಪಗಿರುವ ಕೃಷ್ಣನ ಮುಖ ಬಿಳುಚುಗೊಂಡಿದೆ. ಇಲ್ಲ ನೋಡು, ನಮ್ಮೊಡೆಯ ಸುಯೋಧನ ಜಯ ನಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯನ್ನು ಹಾರಾಡುತ್ತಾ ಇದ್ದಾನೆ. ಆದ್ರೆ ನಿನ್ನ ಹತ್ರ ಕೇಳುವುದು, ಈ ಶರವನ್ನ ನಾನು ಪ್ರಯೋಗಿಸಿದ್ರೆ ಪಾಂಡವ ಸೇನೆಯನ್ನು ತರಿಯಬಹುದೇ? ಪಾರ್ಥನ ಮಾನಿನಿಗೆ ವೈಧವ್ಯವೆಂಬ ಮಹಾವಿಷ ಕೊಡುವುದಕ್ಕೆ ಇದು ಸಮರ್ಥವಾದೀತೆ? ನಿನಗಿದು ಸಾನುರಾಗವೇ?
ನೋಡಿದನು ಕಲಿಶಲ್ಯ ನೋಡಿದನು ಕಲಿಶಲ್ಯ ಮನದಲ್ಲಿ ಮಾಡಿದನು ಬಲು ಶರ ಅಪಾಯವ ಪಾಡು ತಪ್ಪಿದೆನು ಕರ್ಣನುಳೆಂದ ಆ ಕ್ಷಣದಿ ಎಲೆ ಭಾನುಜಾತ ಕೇಳ ಅಸ್ತ್ರ ಮಗಿಮೆಯ ಎಲೆ ಭಾನುಜಾತ ಕೇಳ ಅಸ್ತ್ರದ ಮಗಿಮೆಯ ನೆಲೆಯರಿಯದೆ ಓಡಿದೆ ಅಸ್ತ್ರದ ಮಗಿಮೆಯ ನೆಲೆಯರಿಯದೆ ಓಡಿದೆ ನಳಿನಾಕ್ಷನಾಥನ ರಥದೊಳಗೀಗ ನಳಿನಾಕ್ಷನಾಥನ ರಥದೊಳಗಿಯ ನಿನ್ನ ಗೆಲುವಾರೆ ನೀಡುವನೆ ನಳಿನಾಕ್ಷ ನಿನ್ನ ಗೆಲುವರೆ ಬಿಡುವನೆ ಯಾರೂ ಮೆಚ್ಚಲೇಬೇಕು. ನಿಜವಾಗಿಯೂ ನೀನು ಭಾನುಜಾತ ಎನ್ನುವುದು ಜನಜನಿತವಾಗಿ ಹೋಯಿತು. ಇಲ್ಲಿಯವರೆಗೆ ನೀನು ಭಾನುಜಾತ ಎಂದು ಕೇವಲ ಬೆರಳೆಣಿಕೆಯವರು ಮಾತ್ರ ತಿಳಿದಿದ್ರು. ಈಗ ಹಾಗಲ್ಲ, ಎಲ್ಲರಿಗೂ ಗೊತ್ತಾಯಿತು ಭಾನುಜಾತನೇ ಹೌದು. ಅಂದ್ರೆ ಸೂರ್ಯ ಸುತನೇ ಹೌದು ನೀನು. ಅಂದ್ರೆ ಆ ಸೂರ್ಯನಿಗೆ ಶನಿ ಮತ್ತು ಯಮ ಈರುವರು ಮಕ್ಕಳು. ಇಲ್ಲಿಯವರೆಗೆ ಪಾಂಡವರ ಪಾಲಿಗೆ ಶನಿಯಾಗಿ ಕಾಡಿದವನು ಭಾನುಜಾತ ನೀನು. ಈಗ ಹಾಗಲ್ಲ, ಈ ಅಸ್ತ್ರವನ್ನು ಹೂಡಿ ಪ್ರತ್ಯಕ್ಷ ಭಾನುಜಾತನಾಗಿರುವಂತ ಯಮ ಸದೃಶನೇ ನೀನಾಗಿದ್ದೆ. ಹೇಗೆ ನಿನಗಿದು ಸಾನೂರಾಗವೇ? ಅಲ್ಲಿಯೇ ಸ್ವಲ್ಪ ನನಗೆ ಬೇಸರ ಆಗುತ್ತೆ. ಯಾಕೆ? ಆನಲಂಬುವರುಂಟೆ, ಯಾರಾದರೂ ಇದನ್ನು ತಾಳಿಕೊಳ್ಳುವವರಿದ್ದಾರೆ. ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ನಿನಗಿದು ಸಾನೂರಾಗವೇ? ನೀನು ಇಷ್ಟು ಕೇಳದೇ ಇದ್ರೆ ನಾನು ಹೇಳುವುದೇ ಇಲ್ಲವಾಗಿತ್ತು. ಯಾಕಂದ್ರೆ ಒಂದು ಕ್ಷಣದ ಮೊದಲು ನನ್ನ ಕೈಯ ಚಾವಟಿಕೆಯನ್ನ ಕಸಿದು ನನ್ನನ್ನು ನೀನೇ ರಥವನ್ನ ಸಂತೈಸಿಕೊಂಡವರು. ಆವಾಗಲೇ ಲೆಕ್ಕ ಹಾಕಿದ್ದೆ, ಇವು ಇನ್ನೇನು ಕೇಳುವವರೆಗೆ ನಾನು ಹೇಳಬಾರ್ದು, ಕೇಳಿದ್ರೆ ಮಾತ್ರ ಹೇಳಬೇಕು. ಕೇಳಿದ್ದು ಒಳ್ಳೇದಾಯ್ತು. ಆದ್ರೆ ಒಂದು, ಇದು ನೀನು ಬಿಟ್ರೆ ಅದು ಹೋಗಿ ಅರ್ಜುನನ ಕಂಠಕ್ಕೆ ತಾಗಿದ್ರೆ ಆವಾಗ ಅರ್ಜುನನ ಕಂಠ ಕತ್ತರಿಸಲ್ಪಡುವುದು ಹೌದು, ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷೆ ಬರುವುದು ಹೌದಾ? ಅದು ಅದೇ ಹೋಗ್ತೇ ಹೇಳ್ತಾ ಇದ್ದೆ. ನೀನು ಊಡುವಾಗಲೇ ಅವಸರ ಮಾಡಿದ್ದೆ, ಈಗ ಬಿಡುವಾಗಲೂ ನಿನಗೆ ಅವಸರ. ಆಮೇಲೆ ಕಾರ್ಯವೇ ಅವಸರದಲ್ಲಿ ಕೆಟ್ಟು ಹೋದಿದ್ದು. ಹಾಗಾದ್ರೆ ಪಾಡು ತಪ್ಪಿ ಹೋಗ್ತದೆ. ಏನಾಗಬೇಕು? ಅಲ್ಲಿ ಯಾರಿದ್ದಾನೆ ಸ್ವಲ್ಪ ಯೋಚನೆ ಮಾಡಿ ನೀನು ಕೆಲಸ ಮಾಡಬೇಕು. ನಳಿನಾಕ್ಷ ಆತನ ರಥದೊಳಗೆ ಆ ಕೃಷ್ಣ ಇರುವಾಗ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷೆ ಕೊಡುವುದಕ್ಕೆ ನಿನ್ನಿಂದ ಸಾಧ್ಯ ಆದೀತು. ಅವ ಬಿಟ್ಟಾನು. ಯಾಕೆ ಗೊತ್ತಾ? ನೀನು ಹಿಡಿದದ್ದು ಗುರಿ ಎಲ್ಲಿಗೆ? ಅವನ ಕೊರಳಿಗೆ. ಕೊರಳಿಗೆ ಹಿಡಿದ್ರೆ ಏನ್ ಮಾಡ್ತಾನೆ ಗೊತ್ತಾ? ಕೊರಳಿಗೆ ಹಿಡಿದರೆ ಮುಕುಟಕ್ಕೆ ಕೊರಳಿಗೆ ಹಿಡಿದರೆ ಮುಕುಟಕ್ಕೆ ಉರಗಾಗಿ ಬೆಸಸಿದರೆ ಉರಗಾಗಿ ಬೆಸಸಿದರೆ ಕೊರಳ ಕತ್ತರಿಸುವು ಇದು ಸಿದ್ಧ ಬೇಗದೆ ಕೊರಳ ಕತ್ತರಿಸುವು ಇದು ಸಿದ್ಧ
ಕೊರಳಿಗೆ ಸರಿಯಾಗಿ ಗುರಿಯನ್ನ ಹಿಡಿದು ನಿಂತವನು ನೀನು. ಪರಿಣಾಮವನ್ನು ನಾನು ಅವಲೋಕಿಸಿದ್ದೇನೆ. ಖಗ ಸಂಕುಲವೇ ಪಟಪಟ ಧರಿತ್ರಿಗೆ ಉರುಳಿದ್ದು ಹೌದು. ಇಡೀ ಪ್ರಪಂಚವೇ ಗಡಗಡ ನಡುಗುತ್ತಾ ಇದೆಯೋ ಅನ್ನುವಂತ ಭೀತಿಯ ವಾತಾವರಣ ಸೃಷ್ಟಿಯಾದದ್ದು ಹೌದು. ಎಲ್ಲರೂ ಕಂಗೆಟ್ಟಿದ್ದು ಹೌದು. ಯಾಕೆ? ಅದು ಬುಸುಗುಟ್ಟುತ್ತಾ ಹೊರಹೊಮ್ಮುತ್ತಾ ಇದೆ. ನೀನು ಹೂಡಿದ ಮರುಗಳಿಗೆಯಲ್ಲಿ ಆ ರೀತಿಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದಕ್ಕಾಗಿ ಈ ರೀತಿಯ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿಗೆ ನೀನು ಬೀಗ್ತಾ ಇದ್ದಿ, ಮೈ ಮರೆತು ಬಿಟ್ಟಿದ್ದಿ. ಯಾಕೆಂದ್ರೆ ಉದ್ದೇಶ ಈಡೇರ್ತದೆ ಅಂತ ಭಾವಿಸಿ ನನಗೆ ಅಲ್ಲೇ ಸ್ವಲ್ಪ ಬೇಸರ ಆಗುವುದು. ನೀ ಸ್ವಲ್ಪ ಅವಸರ ಮಾಡಿದ್ದಿ. ಕೊರಳಿಗೆ ಸರಿಯಾಗಿ ಗುರಿ ಹಿಡಿದಿದ್ದಿ. ಕೊರಳಿಗೆ ಸರಿಯಾಗಿ ಗುರಿ ಹಿಡಿದು ಬಿಟ್ರೆ ಅಲ್ಲಿ ನಳಿನಾಕ್ಷ ಏನ್ ಮಾಡ್ತಾನೆ ಗೊತ್ತಾ? ಅಶ್ವರದೆಯ ರಥಕಲ್ಪಬಲ್ಲಂತಹ ಸಾರಥಿ ಆದ್ರಿಂದ ನಾನು ಚೆನ್ನಾಗಿ ತಿಳಿದಿದ್ದೇನೆ ಅವ ಏನು ಮಾಡ್ತಾನೆ ಅನ್ನೋದನ್ನು ಹೇಳಬಲ್ಲೆ. ಒಂದು ಅಂಗುಲ ರಥವನ್ನು ತಗ್ಗಿಸುವುದಕ್ಕೂ ಒಂದು ಮೊಳ ಏರಿಸುವುದಕ್ಕೂ ಅಶ್ವರದೆಯ ಬಲ್ಲಂತಹ ಸಾರಥಿಯಿಂದ ಮಾತ್ರ ಸಾಧ್ಯ. ಈಗ ನೀನು ಗುರಿ ಇಟ್ಟು ಕೊರಳಿಗೆ ಬಾಣ ಬಿಟ್ಟೆ ಅಂತ ಆದ್ರೆ ಆವಾಗ ನಳಿನಾಕ್ಷ ಏನ್ ಮಾಡ್ತಾನೆ ಗೊತ್ತಾ? ಕುದುರೆಯ ಹಿಂದಿನ ಎರಡೂ ಕಾಲಿನ ಮಧ್ಯದಲ್ಲಿ ತುಳಿದು ಬಿಡ್ತಾನೆ. ಆಗ ಅದು ನೋವಿನಿಂದ ಮುಕ್ಕರಿಸ್ತದೆ, ಮೊಳಕಾಲನ್ನು ಊರ್ತದೆ. ಆವಾಗ ಒಂದು ಮೊಳ ರಥ ತಗ್ಗಲ್ಪಡ್ತದೆ. ಹಾಗೆ ತಗ್ಗಲ್ಪಟ್ಟಿತು ಅಂತಾದ್ರೆ ಕೊರಳಿಗೆ ಹಿಡಿದಂತ ಗುರಿ ತಪ್ಪಿ ಕಿರೀಟವನ್ನು ಹಾರಿಸಿಕೊಂಡು ಹೋಗ್ತದೆ. ಆದ್ರಿಂದ ಒಂದು ಕೆಲಸ ಮಾಡಿ, ಏನು ಅವನಿಗೆ ತಕ್ಕ ಮದ್ದರಿತೇನೆ. ನಾನೇ ಅವನಿಗೆ ಸರಿ ಅಂತ ನೀನು ಕರೆಸಿದ್ದಲ್ವಾ? ಮದ್ದರಿತೇನೆ, ನನ್ನ ಸಲಹೆಯನ್ನು ಕೇಳು. ಅವನಿಗೂ ಹೌದು ಅರ್ಜುನಿಗೂ ಹೌದು ಬುದ್ಧಿ ಕಲಿಸುವುದಕ್ಕಾಗ್ತದೆ. ಹೇಗೆ? ಹಿಡಿದ ಗುರಿಯನ್ನು ಬದಲಾಯಿಸು. ಕೊರಳಿಗೆ ಹಿಡಿಯುವುದು ಬೇಡ. ಉರಕ್ಕಾಗಿ ಬೆಸಸಿದರೆ, ಎದೆಗಾಗಿ ಗುರಿ ಇಟ್ಟು ಬಾಣ ಪ್ರಯೋಗ ಮಾಡಿದರೆ ಒಂದೊಮ್ಮೆ ಅವ ತಗ್ಗಿಸಿದ ಅಂತ ಇಟ್ಟುಕೋ, ಅವನ ಕೊರಳನ್ನ ಕತ್ತರಿಸಿ ಬಿಡ್ತದೆ. ಕೊರಳು ಕತ್ತರಿಸಬಾರದು ಅಂತ ರಥವನ್ನ ಒಂದು ಮೊಳ ಪರ್ಯಂತ ಎಬ್ಬಿಸಿದ ಅಂತ ಇಟ್ಟುಕೋ, ಅದು ಉದರವನ್ನ ಭೇದಿಸ್ತದೆ. ನಮಗೆ ಅವ ಹೇಗೆ ಸತ್ತ ಅನ್ನೋದು ಮುಖ್ಯ ಅಲ್ಲ, ಅರ್ಜುನ ಸಾಯುವುದು ಮುಖ್ಯ. ಮಣ್ಣು ಬೇಕಾದ್ರೆ ಏನು ವಿರಿ ಹಿಡಿಯುವುದು ಮುಖ್ಯ. ಆದ್ರಿಂದ ನೀನು ಹಿಡಿದ ಗುರಿಯನ್ನ ಬದಲಾಯಿಸಿ ಉರಕ್ಕಾಗಿ ಬಿಡು, ಖಂಡಿತ ಜಯ. ನೀನು ಇವತ್ತು ಬಂದವ ನೆನ್ಪಿಟ್ಟು. ಹೌದಪ್ಪ, ಇಷ್ಟು ದಿವಸ ಆಗಿ ನಿನ್ ಕೇಳಿ ಮಾಡಿದ್ನ? ನೀನು ಬಂದದ್ದೇ ನಿನ್ನೆ ಅಲ್ವಾ? ನಾ ಹೇಳುವುದಲ್ಲ, ನೀತಿಯನ್ನು ಹೇಳುವುದಕ್ಕಾಗದ್ದಲ್ಲ. ನಾನು ನೀತಿ ಹೇಳಿದ್ದಲ್ಲ, ನನಗದು ನೀತಿಯಾಗಿಯೇ ಪರಿಣಮಿಸಿದೆ. ಯುದ್ಧ ಮಾಡುವ ನೈಪುಣ್ಯ ನಿನ್ನಿಂದ ಕಲಿಯಬೇಕಾದ ಅವಶ್ಯಕತೆ ಇಲ್ಲ. ನಾವು ಎಂಥವರು ಗೊತ್ತಾ? ಗೊತ್ತಿಲ್ಲ. ಒಂದು ಶರಸಂಧಾನ ನಾನಿಗೆ ಒಂದು ಶರಸಂಧಾನ ನಾನಿಗೆ ಒಂದು ನಮ್ಮಲ್ಲಿ ಕುಟಿಲ ವಿದ್ಯೆಗಳು ಎಂದು ಕಂಡ್ಯೈಶಲ್ಯ ಕುಟಿಲ ವಿದ್ಯೆಗಳು ಎಂದು ಕಂಡ್ಯೈಶಲ್ಯ ನಾವಡಿಡುವ ಧರ್ಮದಲ್ಲಿ ಇಂದು ಹೂಡಿದ ಶರವೈಳುವು ಅಂಬವೇ ಇಂದು ಹೂಡಿದ ಶರವೈಳುವು ಅಂಬವೇ ನೀನರಿಯೇ ಹೊರಸಾರೆಂದು ತಿರುವಿನೊಳೊಬ್ಬ ತುಂಟನ ಹಚ್ಚಳವೇ ಏನೋ ಜೊತೆಯಿಂದ ನೀನು ಸಂತೋಷ ಪಡಲಿ ಎಂಬ ಕಾರಣಕ್ಕಾಗಿ, ಯಾಕೆಂದ್ರೆ ಸಂತೋಷವನ್ನು ಹಂಚಿಕೊಂಡಾಗ ವೃದ್ಧಿಸುತ್ತದೆ. ಹಾಗಾಗಿ ನಿನ್ನನ್ನು ಕೇಳಿದ್ರೆ ನೀನು ಉಪದೇಶ ಮಾಡ್ತೀಯ, ನನಗೆ ಸೂಕ್ತವಾದ ಸಲಹೆ ಕೊಟ್ಟಿದ್ದೇನೆ. ಒಂದು ಶರಸಂಧಾನ ಮಾತಾಡಿದ ಮೇಲೆ ಮುಗಿದೋಯ್ತು. ಸುದೀರ್ಘವಾದ ಬದುಕಿನಲ್ಲಿ ಕಪಟ, ಮೋಸ, ವಂಚನೆ ನಮ್ಮ ಹತ್ರ ಉಂಟೇನೋ? ನಿನ್ನ ಉಪದೇಶ ಬೇಕಾಗಿಲ್ಲ. ಯಾರದು ಹೇಳ್ತಾ ಇದೆ, ಮರಳಿ ಬಂದು ಹೇಳ್ತಾ ಇದೆ. ಏನು? ನಾನು ಹೇಳಿದಾಗೆ ಆಯ್ತು ನೋಡು. ಏನು? ಅವ ರಥವನ್ನ ತಗ್ಗಿಸಿದ, ಪಾರ್ಥನ ಮಕುಟ ಹಾರಿ ಹೋಯ್ತು. ಅದೇ ಸರ್ಪಾಸ್ತ್ರ ಬಂದು ಹೇಳ್ತಾ ಇದೆ, ಮರಳಿ ತೋಡು. ಯಾರಂತೆ ಅದು? ಒಂದು ಕಾಲದಲ್ಲಿ ಕಾಂಡವ ದಹನದಲ್ಲಿ
ಅರ್ಜುನ ಅಶ್ವಸೇನ ಎನ್ನುವಂತ ನಾಗನ ಬಾಲವನ್ನೇ ಕತ್ತರಿಸಿ ಬಿಟ್ಟಿದ್ದಂತೆ. ಆ, ಆ ಪೂರ್ವದ್ವೇಷ ಪರಿಮಾರ್ಜನೆಗಾಗಿ ನಿನ್ನ ಬತ್ತಳಿಕೆಯನ್ನು ಅದು ಸೇರಿಕೊಂಡಿತ್ತಂತೆ. ಆ, ಈಗ ಏನೋ ಒಂದು ಸಂದರ್ಭ ತಪ್ಪಿ ಹೋಯಿತು, ಮರಳಿ ಬಿಡು, ಪಾರ್ಥನ ಕಂಠವನ್ನ ಕತ್ತರಿಸ್ತೇನೆ ಅಂತ ಹೇಳ್ತಾ ಇದ್ದೆ. ಅಲ್ಲ ಅದಷ್ಟು ಮಾತಾಡ್ತು ಯಾಕೆ ಗೊತ್ತಾ? ಯಾಕೆ? ನೀ ನನಗೆ ಉಪದೇಶ ಮಾಡಿದ್ಯಾ ಇಲ್ವೋ? ಹೌದು. ಇವನಿಗೆ ಯಾರು ಹೇಳಿದ್ರು ನಡೆಯುತ್ತದೆ ಅಂತ ಬಂದಿದೆ ಅದು. ಹೇಳ್ತದ ನೋಡುವಂತ ಮುಂಡ ಬಾಲದ ಸರ್ಪ ಯಾವತ್ತೂ ನಾನು ಮತ್ತೆ ಪ್ರಯೋಗಿಸಲಾರೆ. ಯಾಕೆ? ಪರರ ಹಂಗಲಿ ಗೆಲ್ಲುವ ಕರ್ಣ ನಾನಲ್ಲ. ಅರ್ಜುನನ ಜಯಿಸಿದ ಸಂಪೂರ್ಣ ಕೀರ್ತಿ ನನಗೆ ಇರಬೇಕೆ ಹೊರತು ಮತ್ತೊಬ್ಬರಿಗೆ ಅದರಲ್ಲಿ ಪಾಲು ಕೊಡುವವನಲ್ಲ. ಮರುಳು ವಿಷಿಕ ನಾನು ಜಗವರಿಯೇ ಜಗವರಿಯೇ ಕಪಿಲರ ಮಗನನ್ನು ಕಪಿಲರ ಮಗನನ್ನು ವಂಚಿಸಿ ಕುಲಜನನ್ನು ಮಾಡಿದಕ್ಕೆ ಕಡೆಯಲಿ ಫಲವ ತೋರ್ಪೆ ಕುಲಜನನ್ನು ಮಾಡಿದಕ್ಕೆ ಕಡೆಯಲಿ ಫಲವ ತೋರ್ಪೆ. ಇಲ್ಲಿಯವರೆಗೆ ಏನೋ ನನ್ನ ಮಾತನ್ನು ನೀನು ಧಿಕ್ಕರಿಸಿದ್ರು ಸಹನೆಯಿಂದ ಇದ್ದೆ. ಯಾಕೆ? ಹೇಗಾದರೂ ಮಾಡಿ ಕೌರವನಿಗೆ ಇಂದಿನ ಯುದ್ಧದಲ್ಲಿ ಜಯವನ್ನು ತಂದುಕೊಡಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶ. ಆದರೆ ನಿನ್ನಂಥವರನ್ನು ಆ ಕೌರವ ನಂಬಿ ಬಿಟ್ಟಲ್ಲವ. ಎಲ್ಲಿಯೋ ಹೊಳೆಯ ಬದಿಯಲ್ಲಿ ಕುಳಿತು ನೀನು ಗಾಳ ಹಾಕ್ತಾ ಇರಬೇಕಿತ್ತು. ಅಂತಹ ನಿನ್ನನ್ನು ತಂದು ಅಂಗಾಧಿಪ ಎನ್ನುವುದಾಗಿ ಪಟ್ಟವನ್ನ ಕಟ್ಟಿ ನೀನೊಬ್ಬ ಶ್ರೇಷ್ಠ ವ್ಯಕ್ತಿ ಎಂದು ಪ್ರಪಂಚ ಮುಖಕ್ಕೆ ಸಾರಿದವ. ಆದ್ರೂ ಒಂದು ನಾನು ಸಾರಿ 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 ಹೇಳಿದ್ದೆ ಅವನಿಗೆ, ಬೇಡಪ್ಪ ಅವನ ಸಹವಾಸ ಬೇಡ, ನನಗೆ ಅವನನ್ನು ಕಂಡ ಆಗುವುದಿಲ್ಲ. ಅವನ ನಡೆ, ಅವನ ನುಡಿ, ಅವನ ಚರ್ಯೆ, ಅವನ ಚಟುವಟಿಕೆ ನನಗೆ ಹಿಡಿಸುವುದಿಲ್ಲ. ಎಷ್ಟು ಧಿಕ್ಕರಿಸಿದ್ರು ಕೇಳಲಿಲ್ಲ. ಕೊನೆಗೆ ಒಂದೇ ಒಂದು ಯೋಚನೆ ಬಂತು. ದಮ್ಮಯ್ಯ ಅಂದ, ಆಯ್ತು ನಿನಗೆ ಜಯ ಬೇಕಲ್ಲ, ಅವನ ಸಾರಥಿಯಾಗಿ ಬರ್ತೇನೆ ಅಂತ ಹೇಳಿ ಒಪ್ಪಿದ್ದಕ್ಕೆ ಈಗ ಹೇಳಿದ್ದೇನು, ಪರರ ಹಂಗಿಲಿ ಗೆಲ್ಲುವ ಕರ್ಣನೇ. ನಾನು ಸಾರಥಿಯಾಗಬೇಕು ಅಂತ ಬೇಡುವಾಗ ನನ್ನ ಹೊಂಗಲಿ ನೆನಪಾಗಲಿಲ್ಲ. ಈಗ ಆ ಮುಂಡು ಬಾಲದ ಹಾವು ಅಂತ ಅದನ್ನು ತುಚ್ಛೀಕರಿಸಿ ನಿನ್ನ ಹಂಗಿನಲ್ಲಿ ನಾನು ಗೆಲ್ಲುವವನಲ್ಲ, ಸರ್ವತಂತ್ರ ಸ್ವತಂತ್ರನಾಗಿ ತಾನೇ ಗೆಲ್ತೇನೆ. ಹೆಮ್ಮೆಯ ಮಾತು, ಅಹಂಕಾರದ ಮಾತು. ಕರ್ಣ ನೆಲನು ಹೊರುವುದೆಂಬ ನೆಲನು ಹೊರುವುದೆಂಬ ನೆಲನು ಹೊರುವುದೆಂಬ ಕೀರ್ತಿಯ ಬೆಳೆದು ಮಾಸಿದರುಂಟೆ, ಕೀರ್ತಿಯ ಬೆಳೆದು ಮಾಸಿದರುಂಟೆ. ಸಾಕಿದ ಕೊನೆಯನಾದರೂ ಹರಿವ ಹೋಗದೆ ಉಳಿವನೇನೈ. ಸಾಕಿದ ಕೊನೆಯನಾದರೂ ಹರಿವ ಹೋಗದೆ ಉಳಿವನೇ. ಎಲ್ಲವೋ ಪಾಪಿ. ಇಲ್ಲದೆ ಇದ್ರೆ ನಿನ್ನಂಥವನನ್ನು ಎಂದಾದರೂ ಈ ಪವಿತ್ರ ಭೂಮಾತೆ ಹೊರುವುದಕ್ಕೆ ಸಾಧ್ಯವು? ಇಷ್ಟು ದಿವಸ ಹೊತ್ತಿದ್ದೇ ಹೆಚ್ಚು. ಯಾಕೆಂದ್ರೆ ಸಂದರ್ಭದಲ್ಲಿ ಹರಿಬಕ್ಕೆ ಒದಗಿ ಬರ್ತಾನೆ ಎಂಬ ಕಾರಣಕ್ಕಾಗಿ ಸೇವಕರೊಬ್ಬರನ್ನು ಯಜಮಾನ ಸಾಕುತ್ತಾನೆ. ತನಗೆ ಯಜಮಾನ ಉಪ್ಪನ್ನು ಕೊಟ್ಟಿದ್ದಾರೆ ಎಂಬ ಕಾರಣಕ್ಕಾಗಿ ಸಂಕಟಕ್ಕೆ ಯಜಮಾನ ಸಿಲುಕಿದಾಗ ಅವ ಹರಿಬಕ್ಕೆ ಒದಗಿ ಬರ್ತಾನೆ. ನೀನು ಹಾಗಲ್ಲ. ಆಟದಲ್ಲಿ ಕರ್ಣ, ಕೂಟದಲ್ಲಿ ಕರ್ಣ, ಓಡಾಟದಲ್ಲಿ ಕರ್ಣ,
ಊಟದಲ್ಲಿ ಕರ್ಣ, ಒಡನಾಟದಲ್ಲಿ ಕರ್ಣ. ಅಬ್ಬಾ, ಮುಕ್ತ ದ್ವಾರ. ಅರಮನೆಯ ಹೊರಗೂ ಒಳಗೂ, ಅವನ ಹೊರಗೂ ಅವನ ಅಂತರಂಗದ ಒಳಗೂ ಕರ್ಣನ ಬಿಟ್ಟರೆ ಬೇರೆ ಯಾರನ್ನೂ ಆತ ನಂಬುವುದೇ ಇಲ್ಲ. ಆದರೆ ಸಾಮಾನ್ಯ ಯಾಕಷ್ಟಿತ ಆಳು ಒಡೆಯನಿಗೆ ಕೃತಜ್ಞನಾಗಿ ಸಂದರ್ಭದಲ್ಲಿ ಒದಗಿ ಬರ್ತಾನೆ. ಅದಕ್ಕಿಂತಲೂ ನೀನು ಕಡೆಯಾಗಿ ಹೋದೆ. ಇಂತಹ ನಿನ್ನನ್ನು ನೆಲ ಹೊತ್ತದ ಪಾಪಿ ಏನಲ್ಲವ ವಿಶ್ವಾಸಘಾತಕ, ಏನಲ್ಲವ ವಿಶ್ವಾಸಘಾತಕ, ನೀನು ರಣಭಂಜುವರೇ. ಸಜ್ಜನ ಮಾಡಿ ನೀರನ್ನು ದುಗವ ಕೆಡಿಸಿದ ಎನಲು ಸಿದ್ಧ ಆ ಕೌರವ ಯಾರನ್ನು ನಂಬದೇ ಇದ್ರು ನಿನ್ನನ್ನು ಮಾತ್ರ ಪೂರ್ಣವಾಗಿ ನಂಬಿದ್ದ. ಹಾಗಾಗಿ ನಿನಗೆ ಅಂಗಾಧಿಪರಾಗಿ ಪಟ್ಟವನ್ನು ಕಟ್ಟಿದ್ದ. 10 ದಿವಸ ಪರ್ಯಂತ ರಣಕ್ಷೇತ್ರಕ್ಕೆ ನೀನು ಬರಲಿಲ್ಲ ಎಂದು ಆತ ಬೇಸರ ಪಟ್ಟಿದ್ದೆಷ್ಟು, ಕಣ್ಣೀರು ಮಿಡಿದದ್ದೆಷ್ಟು. ಕರ್ಣ ಇದ್ರೆ ಹೀಗಾಗುವುದಿಲ್ಲವಾಗಿತ್ತು, ಅವ ಇದ್ರೆ ಏನೇನೋ ಆಗ್ತಿತ್ತು. ಹಗಲು ಕನಸು ಕಂಡಿದ್ದ. ಪಾಪ, ಅವನ ವಿಶ್ವಾಸ ಗಾಳಿಯಲ್ಲಿ ಕಟ್ಟಿದ ಗೋಪುರದಂತಾಯಿತು, ನೀರಿನಲ್ಲಿ ಮಾಡಿದ ಹೋಮದಂತಾಯಿತು. ವಿಶ್ವಾಸಕ್ಕೆ ದ್ರೋಹವನ್ನು ಮಾಡಿದೆ. ಪ್ರಪಂಚದಲ್ಲಿ ಯಾವ ಪಾತಕಕ್ಕಾದರೂ ಪ್ರಾಯಶ್ಚಿತ್ತ ಅನ್ನುವುದುಂಟು. ಕೃತಜ್ಞತೆ ನಾಸ್ತಿ ನಿಷ್ಕೃತಿ. ಕೃತಜ್ಞತೆಗೆ ಮಾತ್ರ ಪ್ರಾಯಶ್ಚಿತ್ತ ಅನ್ನುವುದಿಲ್ಲವೇ ಇಲ್ಲ. ಹಾಗಾಗಿ ಇಂತಹ ಕೃತಜ್ಞರಾದಂಥ ನಿನ್ನನ್ನು ಭೂಮಿ ಹೊರುವುದಿಲ್ಲ. ವಿಶ್ವಾಸ ದ್ರೋಹಿಯಾದಂತಹ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ. ಸ್ವರ್ಗ ಪ್ರಾಪ್ತಿಯಾಗದೇ ಇದ್ರೆ ಸ್ವರ್ಗದ ಮಾನಿನಿಯರ ಸುಖ ನಿನಗೆ ಸಿಗುವುದಿಲ್ಲ. ಹಾಳಾದವನೇ ಮಾದ್ರೀಶ, ನಿನ್ನ ಮನಸ್ಸಿಗೆ ಸಮಾಧಾನ ಆಗುವ ತನಕ ನನ್ನನ್ನು ನಿಂದಿಸು, ಬೈ. ಕರ್ಣನಿಗೆ ಬೈಯುವುದು ನಿನಗೆ ಹೊಸದಾಗಿರಬಹುದು, ಲೋಕದವರಿಂದ ಬಯಸಿಕೊಳ್ಳುವುದು ಕರ್ಣನಿಗೆ ಹೊಸದಲ್ಲ. ನೆಲನ ಹೊರುವುದೇ ಪಾಪಿ ಅಂತ ಕರೆದೆ. ನನ್ನಂತ ದುರ್ದೈವಿಯನ್ನು ನೆಲ ಹೊರದೇ ಇದ್ರೆ ಆಶ್ಚರ್ಯ ಅಲ್ವ? ಹೆತ್ತ ತಾಯಿಯೇ ನನ್ನನ್ನು ಹೊರಲಿಲ್ಲ, ನೆಲ ಹೊರದೇ ಇದ್ರೆ ಆಶ್ಚರ್ಯವೇನು? ಲೋಕದ ಎಲ್ಲ ಮಕ್ಕಳಿಗೂ ಒಬ್ಬಳು ತಾಯಿ ಆದರೆ ದುರ್ದೈವಿ ಕರ್ಣನಿಗೆ 3 ತಾಯಂದಿರು. ಹೆತ್ತವಳು ಕುಂತಿ, ಸಾಯದಂತೆ ರಕ್ಷಿಸಿದವಳು ಗಂಗಾಮಾತೆ, ಹಾಲನ್ನವನ್ನು ಇಟ್ಟು ಬೆಳೆಸಿದವಳು ರಾಧೆ. 3 ತಾಯಂದಿರ ವಾತ್ಸಲ್ಯದಿಂದ ವಂಚಿತನಾದ ನನಗೆ ನೆಲ ಹೊರದೇ ಇದ್ರೆ ಆಶ್ಚರ್ಯ ಅಲ್ಲ. ಆದ್ರೆ ಯಾಕೆ ಹೀಗೆ ಮಾಡಿದ ಅಂತ ನಿನ್ನಲ್ಲಿ ತಿಳಿಸ್ಲಿ ಹೇಳು. ಸಂಧಾನ ಮುಗಿಸಿ ಹೋಗುವಾಗ ಕೃಷ್ಣ ಕಣ್ಸನ್ನೆ ಮಾಡಿ ಕರೆದ. ಬಾರೆನ್ನ ಮೈದುನನೆ ಬಾ ರಥವನೇರು ಎಂದ. ಕೇಳಿದೆ ಕೃಷ್ಣನಲ್ಲಿ, ಕೃಷ್ಣ, ರಾಜಹಂಸದ ಸಮೀಪ ಕಾಗೆಯೊಂದು ಕುಳಿತುಕೊಳ್ಳಬಹುದೇ? ನೀನು ಸಿಂಧು, ನಾನು ಬಿಂದು, ನೀನು ಪರ್ವತ, ನಾನು ಪ್ರಪಾತ ಅಂದ್ರೆ ಕೃಷ್ಣನಾಡಿದ ಮಾತೇನು? ಕರ್ಣ, ನೀನು ಸೂತ ಸುತನಲ್ಲ, ಸೂರ್ಯ ಸುತ. ಪಾಂಡವರೈವರ ಪಡೆದ ತಾಯಿಯೇ ನಿನ್ನನ್ನು ಹಡೆದವಳು. ನನ್ನ ಹುಟ್ಟಿನ ಗುಟ್ಟನ್ನ ಹೇಳಿದ. ಕೆಲವು ದಿವಸ ಕಳೆಯಿತು. ಅರ್ಘ್ಯ ಕೊಡಬೇಕೆಂದು ನದಿಯ ತಟಕ್ಕೆ ಹೋದಾಗ ಓ ಮಗನೇ ಕರ್ಣ ಎಂಬ ಧ್ವನಿ ಕೇಳಿತು. ಅದೆಷ್ಟು ಆಪ್ಯಾಯಮಾನವಾಗಿತ್ತು ನನಗೆ. ಅನೇಕ ಮಕ್ಕಳು ತಾಯಂದಿರ ತೊಡೆಯ ಮೇಲೆ ಕುಳಿತು ಅಮೃತ ಸಮಾನವಾದ ಸ್ತನ್ಯಪಾನ ಮಾಡುವಾಗ ದುರ್ದೈವಿ ಕರ್ಣನಿಗೆ ಆ ಯೋಗ ಇಲ್ಲವಲ್ಲ ಅಂತ ಕಣ್ಣೀರಿಟ್ಟವ ನಾನು. ಏನಾಗಬೇಕಮ್ಮ ಅಂತ ಕೇಳಿದೆ. ತೊಟ್ಟಂಬನ್ನ ತೊಡಬೇಡ, ಪಾಂಡವರೈವರನ್ನ ನೋಯಿಸಬೇಡ ಅಂತ ಹೇಳಿದ್ರು. ಮಾತ್ರೇಶ, ಮಾತೆಗಿದ್ದೆನು ಭಾಷೆಯನು, ಮಾತೆಗಿದ್ದೆನು ಭಾಷೆಯನು,
ತವ ಜಾತರೊಳಗೈವರನು ರಣದಲ್ಲಿ ಗಾಂಧಿಸದೆ ನಾ ಕಾಯುವೆನೆಂಬ ತವ ಜಾತರೊಳ ಐವರನು ರಣದಲ್ಲಿ ಗಾಂಧಿಸದೆ ನಾ ಕಾಯುವೆನೆಂಬ ಆ ಮಾತಿಗೂ ಸುಗವೇ ಸೋತವನು ನಾನೀಗ ಆ ಮಾತಿಗೂ ಸುಗವೇ ಸೋತವನು ನಾನೀಗ ಪಾರ್ಥನ ಖಾತಿ ಒಪ್ಪಿಸಿ ಕಳೆವೆ ತನುವನು ಸೋತವನು ನಾನೀಗ ಪಾರ್ಥನ ಖಾತಿಗೊಪ್ಪಿಸಿ ಕಳೆವೆ ತನುವನು ಭೀತಿ ಬೇರಿಲ್ಲೆನ್ನ ಮನದೇ ಶಲ್ಯ ಮಾತೆಗಿತ್ತೇನೋ ಭಾಷೆಯನ್ನು ಆ ಮಾತಿಗೂ ಸುಗವೇ ಸೋತವನು ನಾನೀಗ ಆ ಆ ಆ ಸೋತವನು ನಾನೀಗ ಯಾರು ಸೋಲದೆ ಇರ್ತಾರೆ ಇದಕ್ಕೆ? ಎಷ್ಟೋ ವರ್ಷದ ನಂತರ ತಾಯಿ ಇಂಥವಳು ಅಂತ ಗೊತ್ತಾಗಿ ಮಗನೇ ಕರ್ಣ ಎಂದಾಗ ವೈರಿಗಳ ತಾಯಿ ಅನ್ನುವುದನ್ನು ಮರೆತು ಬಿಟ್ಟೆ. ನಾನೇನಾದರೂ ಮಾತು ಕೊಟ್ಟರೆ ನನ್ನ ಒಡೆಯನಿಗೆ ಅನ್ಯಾಯ ಆದೀತು ಎನ್ನುವುದನ್ನು ಮರೆತೆ. ಆದರೆ ಒಂದನ್ನ ಯೋಚಿಸಿದ್ದೇನೆ ಮಾದ್ರೀಶ. ಏನು? ತೊಟ್ಟಂಬನ್ನ ತೊಡಬೇಡ ಅಂತ ಹೇಳಿದ್ದಾಳೆ. ಮಾತು ಕೊಟ್ಟದ್ದವು. ತ್ರೇತಾಯುಗದಲ್ಲಿ ರಾಮ ಬಿಟ್ಟ ಮಾತು ಬಾಣ ಮಾತ್ರ ತಿರುಗಿ ಬತ್ತಳಿಕೆಯಿಂದ ಸೇರುತ್ತಿತ್ತು. ದ್ವಾಪರೆಯಲ್ಲೆಲ್ಲಾದರೂ ಹಾಗಾದದ್ದುಂಟೆ? ಅಂತಹ ಸಂದರ್ಭ ಬರಲಾರದು ಅಂತ ಯೋಚಿಸಿದೆ. ಪಾಂಡವರೈವರು, ನಾನು ಒಬ್ಬ, ಆದರೆ 6 ಜನ. ಈ ನನ್ನ ಪಾರ್ಥದಲ್ಲಿ ಯಾರೇ ಸತ್ತದು ಕುಂತಿಗೆ 5 ಮಕ್ಕಳು ಎಂಬ ಖ್ಯಾತಿಯಂತೂ ಹೋಗುವುದಿಲ್ಲ ತಾನೆ. ಅದಕ್ಕಾಗಿ ಯುದ್ಧವನ್ನು ಮುಂದುವರಿಸ್ತಾ ಇದ್ದೇನೆ. ರಣಕ್ಷೇತ್ರದಲ್ಲಿ ಹೋರಾಡಿ ಸೇನೆಯನ್ನ ಕಡಿದುರುಳಿಸಿ ಕೊನೆಗೆ ಪಾರ್ಥನ ಖಾತಿಗೆ ನನ್ನ ಪ್ರಾಣವನ್ನು ಒಪ್ಪಿಸುವುದನ್ನು ಬಿಟ್ಟರೆ ಬೇರೆ ದಾರಿ. ನಂಬಿ ಹಿಡಿದರೆ ನದಿಯ ಮಗ ಹಾಗೆ ಎಂಬಿಗಿಂತನು ಕಾಯವನು ಸುತನೆಂಬ ನೆವದಲ್ಲಿ ತನುವ ಬಿಸುಟನು ಗರಡಿಯಾಚಾರ್ಯ ಅಂಬು ಬೆಸನವ ಬೇಡಿದರೆ
ಆ ಕೇಳುವವರ ಹೃದಯ ಕರಗಬೇಕು, ಆ ರೀತಿಯಲ್ಲಿ ಮಾತನಾಡುವುದಕ್ಕೆ ಮುಂದಾಗಿದ್ದೀನಿ. ಕಾರಣ ನಿನ್ನ ಕುರಿತಾಗಿ ಸಹಾನುಭೂತಿಯ ಅನುಕಂಪು ನನಗೆ ಬರ್ತದೆ ಅಂತ ನೀನು ಭಾವಿಸುವುದು ಬೇಡ. ಯಾಕೆಂದ್ರೆ ನಿನ್ನ ಮಾತಿನಲ್ಲಿ ವಂಚನೆ ಇದೆ ಎನ್ನುವುದನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿದ್ದೇನೆ. ನೋಡುವುದಕ್ಕೆ ಕೇಳುವುದಕ್ಕೆ ಆಪ್ಯಾಯ, ಅನುಭವಿಸುವುದಕ್ಕೆ ವಿಷಪ್ರಾಯ. ಹಾಗಾಗಿಯೇ ಆ ಇರುವರ ಸಾಲಿಗೆ ನಿನ್ನನ್ನು ನಾನು ಸೇರಿಸ್ತಾ ಇದ್ದೇನೆ. ಭೀಷ್ಮಾಚಾರ್ಯರು ಖಂಡಿತ ನಮ್ಮ ಕುಲಕ್ಕೆ ಕೀರ್ತಿಯನ್ನು ತರ್ತಾರೆ. ನಮ್ಮ ಸೈನ್ಯದಲ್ಲಿ ಸೇನಾಧಿಪತಿಯಾಗಿ ಜಯವನ್ನು ತಂದುಕೊಡ್ತಾರೆ ಎನ್ನುವುದಾಗಿ ಪೂರ್ಣವಾಗಿ ಗೌರವ ನಂಬಿದ್ದ ಭೀಷ್ಮಾಚಾರ್ಯರು ಮಾಡಿದ್ದೇನೆ. 10 ದಿವಸ ಪರ್ಯಂತ ಹೋರಾಟವನ್ನ ಮಾಡಿದರು. 10ನೆಯ ದಿವಸ ವಾರ್ತರಾಸ್ತ್ರದಿ ನೊಂದೆ ನಕಟ ಎಂದು ಶರತಂಪದಲ್ಲಿ ಹೊರಗಿದರು. ಏನಾದರೂ ಪ್ರಯೋಜನ ಉಂಟು? ದಿನವೊಂದಕ್ಕೆ 10,000 ಮುಕುಟವರ್ಧನ ಚರಿತ್ರೆಗೆ ಉರುಳಿಸಿದ್ರು ಪ್ರಯೋಜನ ಆಗಲಿಲ್ಲ. ಯಾಕೆ? ಪಾಂಡವರೊಬ್ಬರನ್ನು ಉರುಳಿಸಲಿಲ್ಲ. ಆಮೇಲೆ ಬಂದಂತಹ ದ್ರೋಣಾಚಾರ್ಯರು ಅವರನ್ನು ಪೂರ್ಣ ನಂಬಿದ್ದ. 5 ದಿವಸ ಪರ್ಯಂತ ಹೋರಾಟವನ್ನ ಮಾಡಿದರು. ಕಟ್ಟ ಕಡೆಯಲ್ಲಿ ಬರ್ಬರವಾಗಿ ಹತ್ತಿಗೆ ತುತ್ತಾದರು. ತನ್ನ ಮಗ ಅಶ್ವತ್ಥಾಮ ಚಿರಂಜೀವಿ ಎನ್ನುವುದು ಗೊತ್ತಿದ್ದು ಅಶ್ವತ್ಥಾಮೋ ಹತ ಎನ್ನುವಂತಹ ಧರ್ಮರಾಜನ ಮಾತನ್ನ ಕೇಳಿ ಹಿಂದೆ ಮುಂದೆ ವಿಚಾರ ಮಾಡದೆ ವಿಮರ್ಶಿಸದೆ ತನುವನ್ನೇ ಬಿಟ್ಟು ತನ್ನ ಮಗನನ್ನು ಅರಸುತ್ತಾ ಹೊರಟು ಹೋದರು. ಪ್ರಯೋಜನ ಉಂಟು? ಶಂಕರ ಏನು ಪ್ರಯೋಜನ? ಕೌರವನಿಗೆ ಏನು ಪ್ರಯೋಜನ ಆಯಿತು? ಜಯ ಸಿಗಲಿಲ್ಲ. ಆಮೇಲೆ ನಿನ್ನ ಮೇಲೆ ಪೂರ್ಣ ವಿಶ್ವಾಸ ಇತ್ತು ಅವನಿಗೆ. ಯಾಕೆಂದ್ರೆ ಉಳಿದವರು ಇರುವರು. ಪಾಂಡವರಲ್ಲಿ ಕೂಟ, ಕೌರವರಲ್ಲಿ ಊಟ. ಊಟ ಒಬ್ಬರಲ್ಲಿ, ಕೂಟ ಒಬ್ಬರಲ್ಲಿ, ದ್ವಂದ್ವ ನೀತಿ ಇತ್ತು ಅವರಲ್ಲಿ. ನಿನ್ನಲ್ಲಿ ಹಾಗಲ್ಲ. ನೀನು ಮಿತ್ರನಾಗಿರುವಂತ ಕೌರವನಿಗೆ ನಿಷ್ಠ 100ಕ್ಕೆ 100 ಅಂತ ನಂಬಿ ಸೇನಾಧಿಪತಿತ್ವವನ್ನು ಕೊಟ್ಟಿದ್ದ. 2ನೇ ದಿವಸ ನಾನು ಸಾರಥಿಯಾಗಿ ಬಂದ್ರೆ ನೋಡು ಅರ್ಜುನನ್ನ ಗೆಲ್ತೇನೆ ಕೊಲ್ತೇನೆ ಅಂತ ನೀನು ಪ್ರತಿಜ್ಞಾಬದ್ಧನಾಗನಲ್ವೇ? ಆದ್ರೆ ಮಾತೆಗೆ ಮಾತು ಕೊಟ್ಟಂತ ವಿಷಯವನ್ನು ಪ್ರಾಮಾಣಿಕನಾಗದ್ದೆ ಹೌದು ಅಂತಾದ್ರೆ ಮಿತ್ರನಾದಂತ ಕೌರವನಿಗೆ ನೀನು ಹೇಳಬೇಕಿತ್ತು. ಅದನ್ನು ಹೇಳಲಿಲ್ಲ, ಮರೆಮಾಚಿದೆ. ಬೇಡ, ಕೌರವನಿಗೆ ಜಯವನ್ನ ತಂದು ಕೊಡಲೇಬೇಕೆನ್ನುವಂತ ಒಂದೇ ಒಂದು ಉದ್ದೇಶ ನಿನಗಿದ್ರೆ ನಿನ್ನ ಸ್ವಾರ್ಥವನ್ನು ಸ್ವಾಭಿಮಾನವನ್ನು ಕೊಟ್ಟ ಮಾತನ್ನು ಬದಿಗಿಟ್ಟು ಸರ್ಪಾಸ್ತ್ರವನ್ನು ಮರಳಿ ಹೂಡಿ ಕೌರವನಿಗೆ ಜಯವನ್ನು ತಂದು ಕೊಡಬೇಕಿತ್ತು. ಅದನ್ನೂ ಮಾಡಲಿಲ್ಲ. ಒಂದೇ ಶರಸಂಧಾನ ನಾಲಿಗೆಯೊಂದೇ, ಒಂದೇ ಶರಸಂಧಾನ. ನಮ್ಮಲ್ಲಿ ಕುಟಿಲ ವಿದ್ಯೆಗಳನ್ನು ಕಂಡೆಯು. ಕ್ಷಣ ಕ್ಷಣಕ್ಕೂ ಈ ಕುರುಕ್ಷೇತ್ರದಲ್ಲಿ ಮಾಡಿದ್ದೇ ಕುಟಿಲ ವಿದ್ಯೆ. ಮತ್ತೆ ಕಂಡೆಯು ಅಂತ ಮತ್ತೆ ಕೇಳ್ತೀವಿ. ಅಂಗೈ ಹುಣ್ಣಿಗೆ ಮತ್ತೆ ಬೇರೆ ಕನ್ನಡಿ ಬೇಕಾ? ಆದ್ರೆ ಮಾತೆಗೆ ಮಾತು ಕೊಟ್ಟಿದ್ದಕ್ಕಾಗಿ ನೀನು ತೊಟ್ಟಂಬನ್ನು ಮರಳಿ ತೊಡುವುದಿಲ್ಲ ಎನ್ನುವುದು ಅರ್ಥವಾಯಿತು. ಇಲ್ಲದೇ ಇದ್ರೆ ಒಂದು ಗುರಿ ಹಿಡಿದ ಮೇಲೆ ಯೋಧನಾದವ ಗುರಿಯನ್ನು ಬದಲಾಯಿಸುವುದಿಲ್ಲ ಅನ್ನೋದು ನನಗೂ ಗೊತ್ತು. ಆದ್ರೆ ಮರಳಿ ತೊಡಬಾರದು ಅಂತ ಇಲ್ಲವೇ ಇಲ್ಲ. ಅದನ್ನು ಯಾಕೆ ಮಾಡುವುದಿಲ್ಲ ಅಂತ ಕೇಳಿದಾಗ ಮಾತೆಗೆ ಮಾತು ಕೊಟ್ಟೆ. ಆ ಮಾತಿಗೋಸುಗವೇ ಸೋತವನು ನಾನೀಗ. ಅರ್ಜುನಲ್ಲಿ ಹೋರಾಟ ಮಾಡ್ತಾ 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 ತನುವನ್ನು ಅವನ ಖಾತೆಗೆ ಒಪ್ಪಿಸಿ ಕಳೆಯಿದ್ದೇನೆ. ಕೊನೆಗೂ ನಿನ್ನ ಬಾಯಲ್ಲಿ ಕೌರವನಿಗೆ ಜಯ ತಂದು ಕೊಡುವ ಪ್ರಯತ್ನ ಮಾಡ್ತೇನೆ ಎನ್ನುವ ಮಾತು ಬರಲಿಲ್ಲ. ಅರ್ಜುನ ಖಾತೆಗೆ ತನುವನ್ನು ಒಪ್ಪಿಸ್ತೇನೆ. ಹೌದೇನೋ? ಆ ಭೀಷ್ಮಾಚಾರ್ಯ ಅವ ಕಾಲನ್ನ ಕತ್ತರಿಸಿದ. ದ್ರೋಣಾಚಾರ್ಯ 2 ಕೈಯನ್ನ ಕತ್ತರಿಸಿದ. ಕೌರವನ ಮಿತ್ರನಾದಂತ ನೀನು ಅವನ ಕಂಠವನ್ನೇ ಕತ್ತರಿಸಿದ. ಈಗ ಉಳಿಯುವುದು ಕೇವಲ ಕೌರವನ ಮುಂಡ ಮಾತ್ರ.
ಏನು ಒಬ್ಬೊಬ್ರು ಮಾಡಿದ ಉಪಕಾರ ಅಂದ್ರೆ ನಿಮ್ಮಂಥವರ ಕೈಯಲ್ಲಿ ಸಿಕ್ಕಿದ್ರೆ ಅವನಿಗೆ ಜಯ ಆಗುವುದಕ್ಕೆ ಸಾಧ್ಯವ. ಹಾಗಾಗಿ ನನ್ನ ಮಾತನ್ನು ನೀನು ಎಂದು ಧಿಕ್ಕರಿಸಿದೆ ಅಂದೇ ನಾನು ಬಿಟ್ಟು ಬರ್ತೇನೆ ಅಂತ ಕೌರವನಿಗೆ ಮೊದಲೇ ಹೇಳಿದ್ದೇನೆ. ನಿನ್ನಾಗಿ ಹೇಳದೆ ಮೋಸ ಮಾಡಲಿಲ್ಲ. ನೀನಿದ್ದೆ, ನಿನ್ನ ರಥ ಉಂಟು, ನಿನ್ನ ಯುದ್ಧ ಉಂಟು, ನಾನು ಹೋಗು. ಒಂದು ವಿನಂತಿ, ನಾವು ಹೋರಾಟ ಮಾಡುವುದು ಕೌರವನ ಜಯಕ್ಕಾಗಿ. ನಾವು ನಿನ್ನ ಸಾರಥ್ಯದಲ್ಲಿ ನಾನು ಯುದ್ಧ ಮುಂದುವರಿಸಿದ್ರೆ ಸಾವಿರ ಸಾವಿರ ಸೈನಿಕರ ಸಾವನ್ನು ನಾವು ಕಾಣಬಹುದು. ಕೌರವನ ಗೆಲುವಿಗೆ ಸುಲಭ ಆಗ್ತದೆ. ಆಮೇಲೆ ನಿನ್ನ ಹೆಣವನ್ನೂ ನಾನು ಕಾಣಬಹುದು. ನಿನ್ನ ಹೆಣ ಸಾಗಿಸುವುದಕ್ಕೆ ನಾನೊಂದು ಅವರಿಗೆ 58 ಮೇಲಿನ ಮರುತರಿಗೆ 80 ಮುನ್ನರ ದೂರ 50 ಜನಗಳ ನೆಚ್ಚು ಇಂದು ಸಮರದಿ ಸುರಿವಾರ ಕುದದಿ ನೊಂದಿ ಮುಳುಗುವ ತೆರದಿ ಗೆದರುಗಳಂದು ಧರಣಿಯುಳ್ಳಿತ್ತು ದಾವರ ರಥವು ಗಣನೊಳಗೆ ಪಂಥದಲ್ಲಿ ರಥದಚ್ಚು ಕೀಲ್ಗಳನ್ನಂತು ಕೀಳುವರ ವಿಜನದಟನು ನಿಂತು ನೋಡುತ್ತ ಕೃಷ್ಣ ಪಾರ್ಥನೊಳೆಂದ ನಸು ನಗುತ್ತ ಕೇಳಯ್ಯ ಪಾರ್ಥನೆ ವೈರಿ ಕರ್ಣನ ಕೊಲ್ಲುವ ಕೇಳಯ್ಯ ಪಾರ್ಥನೆ ವೈರಿ ಕರ್ಣನ ಕೊಲ್ಲುವ ವೇಳೆಯಾದೀಗ ನೋಡು ದೊಡ್ಡ ದಿವ್ಯ ಯಾಕೆ ಸುಮ್ಮನೆ ನೋಡಿದ್ಯಾ? ಇದೇ ಒಳ್ಳೆಯ ಸಂದರ್ಭ. ವೈರಿಯನ್ನು ಕೊಲ್ಲುವುದಕ್ಕೆ ಇದು ಸಕಾಲ. ಕೂಡು ಬಾಣ, ಪ್ರಯಾಣ ಮಾಡು ಬಾಣವನ್ನು. ತಲೆ ಕಿರೀಟಿ ಕೇಳು ನೀ ಸೈರಿಸುವು ಒಬ್ಬರಿಗಳಿಗೆ ಮಾತ್ರ ಕಾಲಿ ಕಿರೀಟಿಯೇ ಕೇಳು ನೀ ಸೈರಿಸುವು ಒಬ್ಬರಿಗಳಿಗೆ ಮಾತ್ರ ನೋಡುವುದು ಗಿಹ. ರಥವ ಎಬ್ಬಿಸಿಕೊಂಡು ನೆಲದೊಳನಗಿಯ ರಥವ ಎಬ್ಬಿಸಿಕೊಂಡು ನಾನೀಗ ಅಳವಿಗೊಡುವೆನು ಮತ್ತೆ ಅನಕರ ನಿಲ್ಲಿಸು ಗಾಂಡೀವವನು ಒಂದು ಕ್ಷಣ ನಿಲ್ಲ. ಯಾಕೆ? ನನ್ನ ಪರಿಸ್ಥಿತಿಯನ್ನ ನೀನು ನೋಡು. ಏನಾಗಿದೆ? ಸಾರಥಿ ಬಿಟ್ಟು ಹೋಗಿದ್ದಾನೆ. ರಥದ ಚಕ್ರ ಕ್ಷಣದಿಂದ ಕ್ಷಣಕ್ಕೆ ಹುಗಿಯುತ್ತಾ ಇದೆ. ಭೂಮಿ ದೇವಿಯೇ ನುಂಗುತ್ತಾ ಇದ್ದಾರೋ ಎನ್ನುವ ಭಾವನೆ. ಒಂದು ದೃಷ್ಟಿಯಿಂದ ಯೋಚಿಸಿದರೆ ಇದು ನನ್ನ ರಥದ ಚಕ್ರ ಅಲ್ಲ, ಸುಯೋಧನನ ಭಾಗ್ಯ ಚಕ್ರ ಇದು. ಅರ್ಜುನ, ಕರ್ಣ, ಸಾರಥಿ ಇಲ್ಲದ ವೇಳೆಯಲ್ಲಿ ಒಬ್ಬ ರಥಿಕನ ಮೇಲೆ ಯುದ್ಧ ಮಾಡಿ ನೀನು ಜಯ ಗಳಿಸಿದ್ರೆ ನಿನ್ನಣ್ಣ ಧರ್ಮರಾಯ ಧರ್ಮಯುತವಾದ ಜಯ ಎನ್ನಲಾರ. ಭೀಮಸೇನ ನಿನ್ನ ಬಲಕ್ಕೆ ಇದೊಂದು ಸಾಕ್ಷಿ ಅಂತ ಒಪ್ಪಲಾರ. ಮಡದಿ ದ್ರೌಪದಿ ನನ್ನ ಗಂಡದ ಹೆಮ್ಮೆಯ ಕಾರ್ಯ ಅಂತ ಹೇಳಲಾರಳು. ಯಾರ್ಯಾರೋ ಬೇಡ, ನಿನ್ನಲ್ಲೇ ಕೇಳ್ತೀನಿ. ಈ ಅಸಹಾಯಕ ಸ್ಥಿತಿಯಲ್ಲಿ ನಿನ್ನ ಅಣ್ಣನು ತಮ್ಮನು ಇದ್ದಿದ್ರೆ ಅರ್ಜುನ ಅವ್ರ ಮೇಲೆ ಬಾಣ ಪ್ರಯೋಗಿಸ್ತಿದ್ದೇನೋ. ಧರಣಿ ಕುಮಾರ
ಅಸಹಾಯಕನಾಗಿರುವಂತಹ ಕರ್ಣನ ದೀನತೆಯನ್ನು ಕಂಡು ಯಾರಿಗೂ ಕರುಣೆ ಬರಲೇಬೇಕು. ಈ ಕಾಲಕ್ಕೆ ಬಾಣ ಪ್ರಯೋಗಿಸುವವರನ್ನು ಹೊಡೆದುರುಳಿಸುವಂತ ಹೇಳ್ತಾ ಇದ್ದಲ್ಲ ಸ್ವಾಮಿ. ಯೋಧ ಧರ್ಮವೇ ಎಂಬ ವಿಚಾರ ಆಮೇಲಿನದ್ದು. ಆದ್ರೆ ಅವರನ್ನು ಚೆನ್ನಾಗಿ ನೋಡ್ತಾ ಇದ್ದೇನೆ ನಾನು. ನೋಡಿದ್ಯಾ? ನನ್ನ ಸಮೀಪದ ಬಂಧು ಎಂಬ ಹಾಗೆ ಭಾವನೆ ಮೂಡ್ತಾ ಇದೆ ಚಿತ್ತದಲ್ಲಿ. ನಿನ್ನನ್ನು ಲೋಕದಲ್ಲಿ ಕೊಂಡಾಡಿದ್ದಾರೆ ಪ್ರಭು. ಮನಸ್ಸಿದ್ದ ಪಿತ ಎಂಬ ಹಾಗೆ ನಿನ್ನ ಮನದಿಂದಲೇ ಹುಟ್ಟಿ ಪ್ರಪಂಚದ ಸಕಲದ ಮನಸ್ಸನ್ನು ಸೇರಿ ಅವರ ಮನವನ್ನು ಮತಿಸಬಲ್ಲವನಿದ್ದಾರೆ ಮನ್ಮಥ. ಆ ಮನ್ಮಥನಿಗೆ ನೀನು ತಂದೆ. ನನ್ನ ಮನದ ಮಥನಕ್ಕೊಂದು ಉತ್ತರವನ್ನು ಕೊಡು ಪ್ರಭು. ಇವನ ಪದಾರ್ಥವಾಗಿ ಬಹಳ ಶಕ್ತಿಗಳನ್ನು ಸಂಗ್ರಹ ಮಾಡಿದವನು ನಾನು. ಯಾವಾಗಲೂ ಇವನನ್ನು ಕೊಲ್ಲಬೇಕು ಅಂತ ಕನಸು ಕಾಣುತ್ತಿದ್ದವನು. ಬಿಲ್ಲು ಮಂಗಳ ಪ್ರಕರಣದಿಂದ ಮತ್ತೆ ನನಗೆ ಕಡು ವಿರೋಧಿಯಾಗಿ ಕಾಣಿಸಿಕೊಂಡವನು. ಸರಿ, ಪರಸ್ಪರ ಶಪಥಬದ್ಧರಾದವರು. ಕೊರಳಿಗೆ ಕೊರಳು ಎಂಬ ಹಾಗೆ ಅವನನ್ನು ಹೊಡೆಯಬೇಕು ಬಡಿಯಬೇಕು ಎಂಬ ಉದ್ದೇಶದಿಂದಲೇ ರಣರಂಗವನ್ನು ಪ್ರವೇಶ ಮಾಡಿದವನು ನಾನು. ರಣರಂಗದಲ್ಲಿ ಉರುಳಿದಂತಹ ರಥವನ್ನು ಎತ್ತುವುದಕ್ಕಾಗಿ ಪ್ರಯತ್ನ ಪಡುತ್ತಿರುವಂತಹ ಈ ಕಾಲಕ್ಕೆ ಅವನನ್ನು ನೋಡ್ತಾ ಇದ್ರೆ ಯಾವ ಕೈಗಳಿಂದ ಹೊಡೆಯಬೇಕು ಅಂತ ಮನಸ್ಸು ಮಾಡಿದನು. ಆ ಕೈಗಳಿಂದ ಅವನ ಪಾದವನ್ನು ಮುಟ್ಟಿ ನಮಸ್ಕರಿಸಬೇಕು ಅಂತ ನನಗೆ ಆಗುತ್ತಾ ಇದೆ. ನನ್ನ ಮನದ ಈ ತುಮ್ಮಲಕ್ಕೊಂದು ಉತ್ತರ ಕೊಡು ಸ್ವಾಮಿ. ಇವನು ದೂರದವನಲ್ಲ, ನನ್ನ ವಿರೋಧಿಯಲ್ಲ, ನನ್ನ ಹತ್ತಿರದ ಬಂಧು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಸ್ವಾಮಿ. ನಿನಗೆ ಬಂಧುವಾಗಿ ತೋರ್ತಾ ಇದ್ದಾನೆ. ಹೌದು, ಏನು ನಿನ್ನ ಅಣ್ಣ ಅಂತ ಹೇಳುದ? ಧರ್ಮಜ, ಆ ಪಡವಿ ಪಾಲಕ ಪೊಡವಿ ಪಾಲಕನಿಂದ ಪಾಲಕನಿಂದ ಹೆಚ್ಚು ಕರ್ಣಯ್ಯ ಸಂಬಂಧವು ತಿಳಿಯಲು ಎನ್ನ ಒಡ ಹುಟ್ಟಿದವನ ಸಂಬಂಧವು ತಿಳಿಯದು ಕರ್ಣಯ್ಯ ನಡೆಯ ಮಗನ ಗಂಗಳಾದ ಮೇಲೆ ನಡೆಯ ಮಗನ ಮೇಲೆ ಕರ್ಣಯ್ಯ ದೇವ ನುಡಿ ನುಡಿ ಮರಿ ಮಾಜ ಬೀರ ಪೊಡವಿ ಪಾಲಕನಿಂದ ಹೆಚ್ಚು ಕರ್ಣನ ಪಾಲಕನಾಗಿ ನಮಗೊಬ್ಬ ಆದರ್ಶನಾಗಿ ನಾನು ಗುರುತಿಸಿಕೊಂಡದ್ದು ಧರ್ಮರಾಜ ಯುಧಿಷ್ಠಿರ ಭೂಪತಿಯನ್ನೇ.
ಕಾಡಲ್ಲಾಗಲಿ ನಾಡಲ್ಲಾಗಲಿ ಅವನು ನಮಗೆ ದೊರೆ ಇದ್ದಾನೆ, ಪಡುವಿ ಪಾಲಕನೇ ಇದ್ದಾನೆ. ಸರಿ, ಅವನ ಜೀವನದ್ದಾದಂತಹ ಪಥವನ್ನೇ ನಾವು ಜೀವನದಲ್ಲಿ ಆದರ್ಶವಾಗಿ ಸ್ವೀಕರಿಸಿದವು. ಅವನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿದವನಲ್ಲ, ಅವನ ಹಿಂದಿನಿಂದಲೇ ಅವನನ್ನು ಅನುಸರಿಸಿ ಇಲ್ಲಿವರೆಗೆ ಸಾಗಿ ಬಂದವರು. ಅವನ ಬೆನ್ನನ್ನು ಚೆನ್ನಾಗಿ ನೋಡಿದ್ದೇನೆ ಸ್ವಾಮಿ. ಇವನಿಂದಲೇ ಘಾಸಿಕೊಂಡು ಶಿಬಿರದಲ್ಲಿ ಪ್ರಲಾಪಿಸುತ್ತಿದ್ದಂತ ಅಣ್ಣನ ಬೆನ್ನುಗಳಿಗೆ ತಾಕಿದಂತ ಬಾಣವನ್ನು ಕಿತ್ತು ಔಷಧಿಯನ್ನು ಪೂಸಿ ನಾನು ಬಂದವು. ನನಗೀಗ ಇವನ ಬೆನ್ನು ನೋಡುವಾಗ ನನ್ನ ಅಣ್ಣನ ಬೆನ್ನಿನ ಹಾಗೆ ಅಲ್ಲ, ಅಣ್ಣನ ಬೆನ್ನಿಗಿಂತಲೂ ಅಧಿಕವಾಗಿ ಇವನು ಕಾಣ್ತಾ ಇದ್ದಾನೆ. ಪಡವಿ ಪಾಲಕನಿಂದಲೂ ಅಧಿಕವಾಗಿ ಇವನು ತೋರ್ತಾ ಇದ್ದಾನೆ. ಒಡಹುಟ್ಟಿಗಿಂತಲೂ ಅಧಿಕವಾಗಿ ಇವನು ಕಾಣಬೇಕು ಅಂತಾದ ಏನು ಸ್ವಾಮಿ? ನಮ್ಮ ವಂಶವೃಕ್ಷದ ಅಡಿಯಲ್ಲಿ ಹುಟ್ಟಿದವನೇ ಇವನು. ಪ್ರಭು, ತೆಗೆವಾಗಲೊಂದು, ತೊಡುವಾಗ 10, ಬಿಡುವಾಗ 100, ಹರಿವಾಗ 1000, ಲಕ್ಷ ವೇತನದಲ್ಲಿ ಉಳ್ಳಂತಹ ಲಕ್ಷೋಪಲಕ್ಷ ಅಕ್ಷಯ ಶರಗಳು, ಲಕ್ಷ್ಯ ಸ್ಥಾನದಲ್ಲಿ ಉಳ್ಳಂತಹ ಕರ್ಣನನ್ನು ಅಲಕ್ಷಿಸು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹಾಗಾದ ಕಾರಣ ಕೇಳ್ತೇನೆ, ಪಡವಿ ಪಾಲಕನಿಗಿಂತಲೂ ಅಧಿಕವಾಗಿ ಕಾಣಬೇಕು ಅಂತಾದ್ರೆ ಇವನು ಯಾವ ಕಾಲದ ಸಂಬಂಧಿ, ಯಾವ ಯುಗದ ಸಂಬಂಧಿ, ಯಾವ ಜನ್ಮದ ಸಂಬಂಧಿ? ಅವನನ್ನು ಹೊಡೆಯುವುದಂದ್ರೆ ಹೇಗೆ? ಅವನನ್ನು ಏನಿದೆ ಈಗ ಸಾಯಕಗಳುಂಟೆ? ಸ್ವಾಮಿ, ನನಗೆ ಸಮದಂಡಿಯಾಗಿ ಬಂದಿದ್ದೇನೆ ಅಂತ ಅವಾಗ ಹೇಳಿದ್ದ. ಯೋಗ್ಯನಾದಂತಹ ಒಬ್ಬ ಸಾರಥಿ, ಯೋಗ್ಯವಾದಂತಹ ಧನುಸ್ಸು, ಬಾಣ ತುಂಬಿದಂತಹ ಬತ್ತಳಿಕೆ, ಯೋಗ್ಯ ರಥ ಎಲ್ಲವೂ ಇತ್ತು. ಈಗ ಇದೆಯೇ ಸಹಾಯಕಗಳಿಲ್ಲವಾಗಿ ಅವನ ಬತ್ತಳಿಕೆ ಬರಿದಾಗಿ ಹೋಗಿದೆ. ಯೋಗ್ಯವಾದಂತಹ ಧನುಸ್ಸಿಲ್ಲ, ಎಲ್ಲಿಯೋ ಬಿದ್ದು ಹೋಗಿದೆ. ರಥದ ಚಕ್ರಗಳನ್ನು ರಕ್ತದ ಮಡುವಿನಲ್ಲಿ ಹೂತು ಹೋಗಿದೆ. ಅದನ್ನು ಎಳೆದು ಸುಸ್ಥಿತಿಗೆ ತರುವುದಕ್ಕಾಗಿ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ತುರಗಗಳು ಎಳೆದು ನೊರೆ ಕಾರುತ್ತಾ ಇದೆ. ಈ ರೀತಿಯ ದಯನೀಯವಾದಂತಹ ಸ್ಥಿತಿಯಲ್ಲಿರುವಂತಹ ಅವನನ್ನು ಹೊಡೆ ಅಂತ ಹೇಳ್ತಿಯಲ್ಲ ಸ್ವಾಮಿ, ನಿನ್ನನ್ನು ಕರುಣಾಕರ ಅಂತ ಲೋಕದಲ್ಲಿ ಕೊಂಡಾಡಿದ್ದಾರೆ. ಯಾಕೆ ಕೊಂಡಾಡಿದ್ರು ಅರ್ಥವಾಗುವುದಿಲ್ಲ ನನಗೆ. ನೀನು ನಿಜವಾಗಿಯೂ ನಿಷ್ಕರುಣಿ. ಇಲ್ಲಿಂದ ಹೊರಟೆ ಹೋಗುವುದಕ್ಕೆ ಮೊದಲು ನನಗೂ ಕರ್ಣನಿಗೂ ಏನು ಸಂಬಂಧ ಎಂಬುದನ್ನು ಹೇಳು ಸ್ವಾಮಿ. ನನಗೂ ಕರ್ಣನಿಗೂ ಏನು ಸಂಬಂಧ?
ಎಕ್ಕಡವನ್ನು ಪಿಡಿವ ಕರ್ಣಗೆ ಕಾಲ ಎಕ್ಕಡವನ್ನು ಪಿಡಿವ ಕರ್ಣಗೆ ಸಮ ಹೋಲಿಸಬಹುದೇ ನೀನು ಧರ್ಮಜ ಕಾಲಲಿ ಕುಳಿತವ ನೀನಾದನ ಹೊಗಳುವುದೇ ಇನ್ನು ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು ಅರ್ಜುನ. ಅದೆಷ್ಟು ಬಾರಿಯೋ, ಅದೆಷ್ಟು ಬಾರಿ ನಾನು ನಿನ್ನನ್ನು ಎಚ್ಚರಿಸಬೇಕು ಹೇಳು. ನೀನು ಮಾತು ಹಿಡಿದಿಡಬೇಡ, ಮಾತು ಬಿಟ್ಟಾಡು, ನನಗೆ ಆವಾಗ ಅರ್ಥ ಆಗುತ್ತದೆ. ಅಲ್ಲದೆ ಹೋದ್ರೆ ಯುದ್ಧ ರಂಗವನ್ನು ಪ್ರವೇಶ ಮಾಡಿದ ಮೇಲೆ ಅದೆಷ್ಟು ಬಾರಿ ನೀನು ಸಂಶಯಕ್ಕೆ ಒಳಪಟ್ಟೆ, ಅದೆಷ್ಟು ಬಾರಿ ನಿನ್ನ ಮನಸ್ಸು ಆಚೆ ಈಚೆ ಓಲಾಡಿತು, ತೇಲಾಡಿತು, ಅದೆಷ್ಟು ಬಾರಿ ಗೊಂದಲಕ್ಕೊಳಗಾದೆ. ಸಾವಿರ ಸಾವಿರ ಬಾರಿ ಹೇಳಿದ್ದೇನೆ, ಅರ್ಜುನ ಮಾಡು 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 ಮಾಡು. ಅದನ್ನು ಬಿಟ್ಟು ನೋಡುವುದಕ್ಕೆ ನೀನು ಪ್ರಾರಂಭ ಮಾಡಿದೆ. ನೀನು ನೋಡೋದು ಮಾತ್ರ ಅಲ್ಲ, ನನಗೂ ತೋರಿಸ್ತೀಯ, ನೋಡು 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 ಅಂತ. ನೀನು ನೋಡ್ತಾ ನಿಲ್ಲೋದು ಮಾತ್ರ ಅಲ್ಲ. ಏನು ಅರ್ಜುನ ಇದು? ಈ ಕರ್ಣನನ್ನು ನೋಡಿದ್ರೆ ನಿನಗೆ ನಿನ್ನ ಒಡ ಹುಟ್ಟಿದವರ ಹಾಗೆ ಕಾಣಿಸ್ತಾ ಇದೆ. ನನ್ನ ಧರ್ಮಜನಕ್ಕಿಂತಲೂ ಇವನು ಅಧಿಕನಾಗಿ ಕಾಣ್ತಾ ಇದ್ದಾನೆ. ಅಧಿಕ ಹೌದು. ಯಾವುದರಲ್ಲಿ? ದುರ್ಬುದ್ಧಿಗಳಲ್ಲಿ. ಏನು ಧರ್ಮರಾಜನ ಯೋಗ್ಯತೆ ಇವನಿಗಿದೆಯೋ? ಈತನ ಸ್ಥಾನಮಾನ ಏನು, ನಿನ್ನ ಅಣ್ಣನ ಸ್ಥಾನಮಾನ ಏನು ಎನ್ನುವುದನ್ನು ಯೋಚನೆ ಮಾಡು. ರಾಜಸೂಯ ತ್ವರದಲ್ಲಿ ಅಂತಹ ಅದ್ವರವನ್ನು ಮಾಡಿ ಶ್ರೇಷ್ಠತೆಯನ್ನು ಸಾಧಿಸಿರುವಂತಹ ಧರ್ಮರಾಜ ಎಲ್ಲಿ? ಇವಗೆಲ್ಲ ಏನೋ ವಿಧಿ ಹೌದು, ಏನು ವಿಧಿ? ಈತ ಮಾಡುತ್ತಿರುವಂತಹ ಕಾರ್ಯ ಯಾವುದು? ಆ ದುರಾತ್ಮನಾಗಿರುವಂತಹ ಕೌರವನ ಎಂಜಲು ಅನ್ನಕ್ಕೆ ಕೈ ಚಾಚಿದವ, ಅವನ ಪಾದ ಸೇವೆಯನ್ನು ಮಾಡ್ತಾ ಇದ್ದವ, ಅಂಥವನನ್ನು ಧರ್ಮರಾಜನಿಗೆ ಹೋಲಿಸ್ತಾ ಇದೆಯಾ ನೀನು? ಮತ್ತೆಂಥದ್ದು? ಧರ್ಮರಾಜನ ಬೆನ್ನಿಗೆ ನಾಟಿದ ಬಾಣವನ್ನು ತೆಗೆದು ಅದಕ್ಕೆ ಔಷಧ ಹಚ್ಚಿದವ ತಾನು. ಆಗ ಅಣ್ಣನ ಬೆನ್ನು ನೋಡಿದ್ದೇನೆ. ಅಣ್ಣನ ಬೆನ್ನು ನೀನು ಹಲವಾರು ಬಾರಿ ನೋಡಿರಬಹುದು. ಇವನ ಬೆನ್ನನ್ನು ನೋಡಿದಾಗ ಅಣ್ಣನ ಬೆನ್ನು ನೋಡಿದಾಗ ಅಣ್ಣನ ಬೆನ್ನು ನೋಡಿದ ಹಾಗೆ ಆಗುತ್ತದೆ. ಬಹುಶಃ ಇವನ ಬೆನ್ನಿಗೂ ಗಾಯ ಆಗಿದೆ, ಹಾಗಾಗಿ ಹಾಗೆ ತೋರಿತ ಏನೋ ಇವನ ಹಿಂದಿನಿಂದ ಬಂದವನು ಅಲ್ಲ, ಅವನ ಮತ್ತೆ ಇವನು ಬಂದವನು. ಅದಕ್ಕೂ ಹೆಚ್ಚು ಏನು ಅಲ್ವೇ ಅಲ್ಲ. ಈತ ಒಬ್ಬ ದುಷ್ಟ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಯೋಚನೆ ಮಾಡು. ಏನು ಸ್ವಾಮಿ? ತುಂಬಿದ ಸಭೆಯಲ್ಲಿ ನಿಮ್ಮ ಇವರಲ್ಲೇ ಪಾಂಚಾಲಿಯನ್ನು ಸಭೆಗೆ ದುಶ್ಯಾಸನ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟವಾಯ್ತ. ದೊರೆಯ ಸಂತೋಷಕ್ಕಾಗಿ ಮಾಡಿರಬಹುದು, ದೊಡ್ಡ ವಿಷಯ. ದುರಾತ್ಮನಾಗಿರುವಂತಹ ಕೌರವನನ್ನು ಸದಾಕಾಲ ಓಲೈಸುತ್ತಿದ್ದವಾಯ್ತ. ಪಾಂಡವರ ದುರ್ಗತಿಗೆ ಕಾರಣೀಕರ್ತರಾದವರಲ್ಲಿ ಈತನು ಒಬ್ಬನೇ. ಅವನನ್ನು ನೀನು ಕೊಲ್ಲಲೇಬೇಕು. ನೀನು ಎಷ್ಟು ಹೇಳಿದ್ರು ನನ್ನ ಮನಸ್ಸೊಂದು ಕೇಳುವುದೇ ಇಲ್ಲ. ನೀನು ಕೊಲ್ಲುವುದಿಲ್ಲ, ಅವನೇ ದೂರ ಆಗುವುದಿಲ್ಲ. ನೀನು ಕೊಲ್ಲುವುದಿಲ್ಲ, ಕೊಲ್ಲುವುದಿಲ್ಲ ಅಂತ ನಾನು ಸುಮ್ಮನಿರುವುದಿಲ್ಲ. ನಾನು ಅವನನ್ನು ಕೊಲ್ತೇನೆ. ಗೊತ್ತಾ? ಯಾಕೆ ಕೊಲ್ಲಬೇಕು? ನೀನು ಅಸ್ತ್ರ ಧರಿಸುವುದಿಲ್ಲ ಅಂತ ಹೇಳಿದ್ದೆಲ್ಲ. ನಿನಗೆ ಸ್ವಾಭಿಮಾನ ಇಲ್ಲ, ನಿನಗೆ ಕೆಚ್ಚಿಲ್ಲ, ನಿನಗೆ ರೊಚ್ಚಿಲ್ಲ. ಅರ್ಜುನ, ನಿನ್ನ ಮಗನೇ ಅಭಿಮನ್ಯು ಆದರೂ ನನಗೆ ಅಳಿಯ ಆತ. ವೀರಾದಿ ವೀರನಾಗಿರುವಂತಹ ಅಭಿಮನ್ಯು ಅಭೇದ್ಯವಾಗಿರುವಂತಹ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿ ಅತಿರಥ ಮಹಾರಥರನ್ನು ಜವಗಿಡಿಸುತ್ತಿರುವಂತಹ ಸಂದರ್ಭ, ಎದುರಿಂದ ಹೋಗುವಂತಹ ಧೈರ್ಯ ಇಲ್ಲದೆ, ಆ ಯೋಗ್ಯತೆ ಇಲ್ಲದೆ, ಹಿಂದಿನಿಂದ ಹೋಗಿ ಕರದ ಬಿಲ್ಲನ್ನು ಕತ್ತರಿಸಿದ ಹೇಳಿ ನನ್ನ ಅಳಿಯ ಅಭಿಮನ್ಯುವಿನ ಸಾವಿಗೆ ಕಾರಣೀಕರ್ತನೇ ಇದ್ದ. ಆ ಸೇಡನ್ನು ನಾನೀಗ ತೀರಿಸಿಕೊಳ್ತೇನೆ. ನಿನ್ನಿಂದ ಹೊಡೆಯುವುದಕ್ಕಾಗುವುದಿಲ್ಲ ಅಲ್ವೇ?
ಕೃಷ್ಣನು ಎನ್ನ ಕುಲವ ಕೃಷ್ಣನು ಯರಿಸಿದ ಒಡೆಯನ ಯರಿಸಿದ ಒಡೆಯನ ಕೊಂದನು ಕೊಂದನು ಇನ್ನೆಂದು ಗೌರವನ ಇನ್ನೆಂದು ಗೌರವನ ಅಗಲುವೆ ಅಗಲುವೆ ಆತ ಎನ್ನಂತ ಮಿತ್ರರ್ಯಾರಿನ್ನು ಆತನಿಗೆ ಎನ್ನಂತ ಮಿತ್ರರು ಯಾರಿನ್ನೋ ಗೌರವ ಗೌರವ ಶಿವದೇವ ಮರಾದನು ಕೈದೋದೆನಲ್ಲೋ ಕೈದೋದೆನಲ್ಲೋ ಬೀಜ ಮಮತೆಯೋಳು ದೈವಿ ಅನುಗ್ರಹ ಒಂದಿಲ್ಲದೆ ಇದ್ದರೆ ಯಾರಿಂದಲೂ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ನನ್ನೊಡೆಯ ಕೌರವೇಶ್ವರನ ಬದುಕು. ನಿನ್ನ ಅಣ್ಣನಿಗೋ ತಮ್ಮನಿಗೋ ಹೀಗಾಗಿದ್ದರೆ ಏನು ಮಾಡುತ್ತೀಯಾ ಎಂದು ಪಾರ್ಥದಲ್ಲಿ ಕೇಳಿ ಭ್ರಮಾಲೋಕದಲ್ಲಿ ವ್ಯವಹರಿಸುವಂತೆ ಮಾಡಿ ಹುಗಿದ ರಥವನ್ನು ಎಬ್ಬಿಸಿ ಮನೆ ಪಂಥ ಆಹ್ವಾನ ಕೊಟ್ಟೆ. ಹಿಡಿ ಧನುವಾನುವಾರು ಎಂದು. ಆದರೂ ಜಯ ಗಳಿಸ್ಲಿಕ್ಕಾಗ್ಲಿಲ್ಲ. ಯಾರಲ್ಲಿ ಕೇಳಲಿ ನನ್ನೊಡೆಯನ ಜಯಕ್ಕಾಗಿ? ಬ್ರಹ್ಮನಲ್ಲಿ ಕೇಳಲಿ? ಒಮ್ಮೆ ಬರದ ಹಣೆ ಬರವನ್ನ ಆತ ಬದಲಾಯಿಸಲಾರ. ಶಿವನಲ್ಲಿ ಕೇಳಲಿ? ಮೆಚ್ಚಿ ಪಾರ್ಥನಿಗೆ ಪಾಶುಪತ ಕೊಟ್ಟವ. ಇನ್ನು ಹರಿಯಲ್ಲಿ ಕೇಳಲಿ? ಅವನ ಬಂಡಿಯ ಬೋವನಾಗಿದ್ದಾನೆ. ಇಂದ್ರನಲ್ಲಿ ಕೇಳಲಿ? ಅವನ ಮಗ ಈತ. ಭೂಮಿ ತಾಯಿ ಕೇಳಲಿ? ರಥದ ಚಕ್ರವನ್ನು ಅದೇ ನುಂಗುತ್ತಾ ಇದೆ. ಯಾರಲ್ಲಿ ಕೇಳಿ? ನನ್ನ ಸಾವಿಗಾಗಿ ನನ್ನ ನೋವಿಗಾಗಿ ನಾನು ಅಳುವವನಲ್ಲ. ನನ್ನೊಡೆಯ ನನ್ನ ಮೇಲೆ ಇಟ್ಟ ವಿಶ್ವಾಸ ಎಷ್ಟು. ನೋಡಿ ದಣಿಯನ್ನು ನಿಚ್ಚಲು ಉಚಿತವ ಮಾಡಿ ದಣಿಯನ್ನು ಬಿರುದ ಹೊಗಳಿಸಿ ಹಾಡಿ ದಣಿಯನ್ನು ಆಮಾನ ನಿಧಿಯನ್ನು ನಾನೆಂತು ಮರೆಯಲಿ. ಒಂದೇ ಒಂದು ಘಟನೆ ಸಾಕು ಸಾಕ್ಷಿಗೆ. ಸಾಮ್ರಾಜ್ಞಿ ಭಾನುಮತಿ ನಾನು ಪಗಡೆಯನ್ನಾಡುತ್ತಿರುವ ಕಾಲ ಏನೋ ಒಮ್ಮೆ ಕತಿಗೊಂಡು ಅವಳ ಕೊರಳ ಮುತ್ತಿನ ಹಾರಕ್ಕೆ ಕೈ ಇಕ್ಕಿ ಚಕ್ಕಿದೆ. ಮುತ್ತುಗಳೆಲ್ಲ ಚೆಲ್ಲಿ ಹೋದವು. ಅಲ್ಲಿಗೆ ಬಂದ ನಾಗನಗರದ ನಗರಾಧ್ಯಕ್ಷ ಸಾಮ್ರಾಜ್ಞಿಯ ಕೊರಳ ಹಾರಕ್ಕೆ ಯಾಕೆ ಕೈ ಇಕ್ಕಿದೆ ಕರ್ಣ ಅಂತ ಕೇಳಲಿಲ್ಲ. ಚೆಲ್ಲಿದ ಮುತ್ತುಗಳನ್ನ ಆರಿಸಿಕೊಡಬೇಕೇ ಅಂತ ಕೇಳಿದ. ಅಂತಹ ನನ್ನೊಡೆಯನ್ನ ಒಂದು ದೃಷ್ಟಿಯಿಂದ ಕೊಂದವ ಕೃಷ್ಣ. ನನ್ನ ಕುಲವನ್ನ, ನನ್ನ ನಿಜವನ್ನ, ನನ್ನ ಪಾಂಡವರ ಸಂಬಂಧವನ್ನ ಹೇಳದೇ ಇದ್ರೆ ಪಾಂಡವರ ಕುರಿತಾಗಿ ಇನ್ನೂ ನಾನು ಕಟುಕನೇ ಆಗುತ್ತೇನೆ. ಕುಲವನ್ನ ಹೇಳಿ ಕೊಂದ ಕೃಷ್ಣ ನನ್ನ ಬದುಕಿಗೆ ಮುಂದೆ ಹೇಳು ಹೇಳು. ಎಂದ ತ್ಯಾಗ ಒಳಗೆ ಕುಂದುಗಾನೆ ಎಂತ ಇಂದು ಪೂರೈಸುವುದು
ಏನು ಬಂದ್ರಿ ಸ್ವಾಮಿ? ನಿನ್ನನ್ನು ಎಲ್ಲರೂ ದಾನಶೂರ ಕರ್ಣ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹೇಳಿದ್ರಿ. ಅಯ್ಯ, ಏನಾದ್ರೂ ದಾನ ಕೊಡು ಕರ್ಣ. ಭೂಸುರ ಕೇಳು, ಸಿಂಹಾಸನದೊಳಿರುವಾಗ ಭೂಸುರ ಕೇಳೋ ಸಿಂಹಾಸನದೊಳಿರುವಾಗ ನಾನೊಬ್ಬ ದಾನಿ ಎಂಬುದನ್ನು ಕೇಳಿ ಬಂದಿರಿ ಸ್ವಾಮಿ. ಹೌದಪ್ಪ. ಏನ್ ಮಾಡೋಣ? ಏನ ದಾತ ದರಿದ್ರ ಕೃಪಣು ಧನಾಟ್ಯ ಎಂಬ ಮಾತೊಂದು ಕೊಡುವ ಮನಸ್ಸುಳ್ಳಿ ಉಳ್ಳವ ಯಾವಾಗಲೂ ಬಡವನಂತೆ, ಇದ್ದವರಿಗೆ ಕೊಡುವ ಬುದ್ಧಿ ಇಲ್ಲವಂತೆ. ತಾವಾಡಿದ ಮಾತು ಸತ್ಯ. ಅಂಗರಾಜ್ಯದ ಸಿಂಹಾಸನ ಮೇಲಿರುವ ಕಾಲ ಬಂದು ಕೇಳಿದ ಬಡವರಿಗೆ ಬ್ರಾಹ್ಮಣರಿಗೆ ಗೋವು ಧನ ಕನಕ ಕೊಟ್ಟವನ. ಹೌದಂತೆ. ನೋಡಿ ಸ್ವಾಮಿ, ಈಗ ನಾನಿದ್ದದ್ದು ಕುರುಕ್ಷೇತ್ರದಲ್ಲಿ. ಸಾರಥಿ ಬಿಟ್ಟು ಹೋಗಿದ್ದಾನೆ. ನನ್ನವರೆಂಬುವವರು ಯಾರಿಲ್ಲ. ಮಜ್ಜೆ ಮಾಂಸ ರಕ್ತದ ಹೊಳೆ ಅವೆಲ್ಲ ಸೇರಿ ಕೆಸರಿನಂತಾಗಿದೆ. ಹೌದು. ನನ್ನ ಹತ್ರ ಕೊಡ್ಲಿಕ್ಕೆ ಏನುಂಟು ಸ್ವಾಮಿ? ಏನು ಮನಸ್ಸುಂಟ? ಎಲ್ಲ ಕೊಟ್ಟವನೇ ಅಂತೆ. ಈಗಲೂ ಕೊಡುವ ಮನಸ್ಸು ಮನಸ್ಸುಂಟ? ಖಂಡಿತ. ಮನಸ್ಸಿದ್ದರೆ ಕೊಡುವುದಕ್ಕೆ ವಸ್ತು ನಿನ್ನಲ್ಲಿ ಏನಿದೆ ನನ್ನಲ್ಲಿ ಸ್ವಾಮಿ? ನಿನ್ನ ಕಿವಿಯಲ್ಲಿ ಕುಂಡಲಗಳು ಕಾಣ್ತಾ ಇವೆ, ಅದನ್ನೇ ದಾನ ಕೊಡು. ಕ್ಷಮಿಸಿ ಬ್ರಾಹ್ಮಣರೇ,
ಅದರ ಮೇಲಿನ ಮೋಹದಿಂದ ನಾನು ಏನಿದೆ ಅಂತ ಕೇಳುತ್ತಲ್ಲ, ಮತ್ತೆ ಹುಟ್ಟುವಾಗಲೇ ನನ್ನ ಜೊತೆಯಲ್ಲಿದ್ದಂತ ವಸ್ತು ಪದಾರ್ಥದಿಂದ ದೇಹದ ಅವಿಭಾಜ್ಯ ಅಂಗ ಎಂಬುದಾಗಿ ಭಾವಿಸಿಬಿಟ್ಟಿದ್ದೆ. ಓಹೋ. ಆದೀತು ಸ್ವಾಮಿ, ಕೊಡುತ್ತೇನೆ, ಹಾ. ತಾವು ಧಾರೆ ಎರೆದು ಕುಡಿ ಅಂತ ಹೇಳ್ತಾ ಇದ್ದೀನಿ. ಹೌದೌದೌದು, ಧಾರೆ ಎರೆದು ಕೊಡ್ಬೇಕು. ಏನಿದೆ ದಾನಕ್ಕೆ ಧಾರೆಯೇ ಪ್ರಧಾನ. ಏನಿದೆ ನನ್ನಲ್ಲಿ? ಓ, ಏನಿಲ್ವಾ? ಏನಿಲ್ವಾ? ಇಲ್ಲ. ಧಾರೆಗೆ ಯಾವುದು ಪ್ರಧಾನ? ಯಾವುದು? ನೀರೆರೆದು ಕೊಡಬೇಕು. ಹೌದು. ನೀರಿಲ್ಲ ಅಂತ ನೀನು ಯೋಚನೆ ಮಾಡುವುದು ಬೇಡ. ನಿನ್ನ ಎದೆಯಲ್ಲಿ ಅಮೃತ ಕಲಶ ಅದರಿಂದಲೇ ಧಾರೆಯನ್ನು ಹೃತ್ಕಮಲದಲ್ಲಿರುವ ಅಮೃತ ಕಲಶ. ಈ ವಿಷಯ ಗೊತ್ತಿದ್ದದ್ದು ಬೆರಳೆಣಿಕೆಯ ಜನರಿಗೆ ಮಾತ್ರ. ಒಬ್ಬಳು ನನ್ನ ತಾಯಿಗೆ ಬಂದಿರಬಹುದೇ? ಮಾತೆ ಬಲ್ಲಳು ಬಾರಳ್ ಈತೆರ ಮಾತೆ ಬಲ್ಲಳು ಬಾರಳ್ ಈತೆರ ಯೋಚಿಸಿದ ಮಾತೆ ಬಲ್ಲಳು ಬಾರಳಿ ತೆರದಾದ ಬಲ್ಲನು ಕೇಳನಿದನು ಶ್ರೀ ಮನದಿತ ನಸುನಕ್ಕನ ಕರ್ಣ ಅಮೃತ ಕಲಶ ಹೊರತೆಗೆದರೆ ನಾನು ಬದುಕುವುದಿಲ್ಲ. ಗೊತ್ತಿದ್ದು ಮೂವರಿಗೆ ಮಾತ್ರ. ಒಬ್ಬಳು ನನ್ನ ತಾಯಿಗೆ ಈ ರೀತಿಯಲ್ಲಿ ಬಂದಿರುವುದೇ? ಕುಪುತ್ರು ಜಾಯೇತ್ ಕ್ವಚಿದಪಿ ಕುಮಾತಾನ ಭವತಿ. ಕೆಟ್ಟ ಮಕ್ಕಳಿರಬಹುದು, ಕೆಟ್ಟ ತಾಯಿ ಇರಲಾರಳು. ಲೋಕ ಪ್ರಶ್ನಿಸಬಹುದು, ಅದು ಸತ್ಯವೇ ಆದರೆ ಹುಟ್ಟಿದಾಕ್ಷಣ ನಿನ್ನನ್ನು ಎತ್ತಿ ನದಿಗೆ ಬಿಸುಡಲಿಲ್ಲವೇ ನಿನ್ನ ತಾಯಿ ಎಂದು. ನಾನು ಕಾನೀನ ಮಗು, ಕನ್ಯೆಯಾಗಿರುವಾಗಲೇ ಹುಟ್ಟಿದವ. ಹಾಗಾಗಿ ನನ್ನ ತಾಯಿ ನನ್ನನ್ನು ಬಿಸಾಡಿರಬಹುದು. ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ. ಈಗಲೂ ನನ್ನ ತಾಯಿಗೆ ನನ್ನ ಮೇಲೆ ವಾತ್ಸಲ್ಯ ಇದೆ ಎನ್ನುವುದಕ್ಕೆ ಸಾಕ್ಷಿ ಬಿಲ್ವಿದ್ಯಾ ಪರೀಕ್ಷಾ ರಂಗದಲ್ಲಿ ಪಾರ್ಥಗೈದ ಎಲ್ಲ ಸಾಹಸ ನಾನು ಗೈದಲ್ಲ. ಇಡೀ ಸಭೆ ಸೂರ್ಯಪುತ್ರ ಎಂದು ಹೀಯಾಳುತ್ತಿದ್ದರು. ಆಗ ಅರಮನೆಯ ನಾರಿಯರಿರುವ ಸ್ಥಳದಲ್ಲಿ ಓರ್ವಾಕೆ ಹೆಣ್ಣು ಸ್ಮೃತಿ ತಪ್ಪಿ ಬಿದ್ದಳು ಎಂಬುದನ್ನು ಕೇಳಿದೆ. ಕೊನೆಗೆ ಗೊತ್ತಾಯಿತು, ಸ್ಮೃತಿ ತಪ್ಪಿ ಬಿದ್ದಾಕೆ ಮಗನ ಅವಹೇಳನ ಕೇಳಿದ ಕುಂತಿದೇವಿ ಎನ್ನುವುದು. ಹಾಗಾಗಿ ನನ್ನ ತಾಯಿ ಬರಲಿಕ್ಕಿಲ್ಲ.
ನಭದಿಂದ ಭುವಿಗಿಳಿದು ಒಮ್ಮೆ ನನ್ನನ್ನು ಎಚ್ಚರಿಸಿದಂತ ನನ್ನ ತಂದೆ ಭಗವಾನ್ ಸೂರ್ಯದೇವ ನನ್ನ ಸಾವನ್ನ ಬಯಸಿಲ್ಲ. ಹಾಗಾದ್ರೆ ಯಾರು? ಮತ್ತೆ ಗೊತ್ತಿರುವುದು ಅಂದ್ರೆ ಶ್ರೀನಾಥನಿಗೆ. ಅವನೇ ಈ ರೂಪ ಧರಿಸಿ ಬಂದಿದ್ದಾನೆ. ನನ್ನ ಬದುಕು ಪಾವನವಾಯಿತು. ಇಡೀ ಲೋಕ ನನ್ನನ್ನು ಹೀಯಾಳಿಸಲಿ, ದೇವರಿಗೆ ಕರ್ಣನ ಪ್ರಾಣ ಬೇಕಲ್ಲ. ಮತ್ತೆ ಹೊರಗಿನಪ್ಪಿದವಾಗಲೊಂದೇ ಮರದಿ ತಂದೆಯ ತನುವರಲ್ಲಿ ತೆಗೆದು ನಿರ್ಮಲೋದ ಗದಿ ಎರೆದು ಧಾರೆಯ ಇತ್ತು ಕುಂಡಲ ಬೆರಡ ನರ್ತಿಸಿಕೊಟ್ಟು ಕರಗಳ ಮುಗಿದು ಮುಕ್ತಿಯ ನೀಡೆಂದು ಬೇಡಿದ. ಯಾರು ಅಂತ ಅರ್ಜುನನ ರಥದಲ್ಲಿರು. ಒಡಲು ಸುಡುತ್ತಿದೆ, ತಾಪ ಹೆಚ್ಚಿದೆ. ಒಡಲು ಸುಡುತ್ತಿದೆ, 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 ತಾಪ ಹೆಚ್ಚಿದೆ, ತಾಪ ಪಾಪ ಹೆಚ್ಚಿದೆ. ಕಡಲ ಶಯನನೇ ಕಾಯೋ ಕರುಣನೇ, ಕಡಲ ಶಯನನೇ ಕಾಯೋ ಕಾಯೋ ಕರುಣನೇ. ಭಕ್ತವತ್ಸಲ ಮುಕ್ತಿದಾಯಕ, ಭಕ್ತವತ್ಸಲ ಮುಕ್ತಿದಾಯಕ, ಶಕ್ತಿ ರೂಪನೇ ಶೇಷ ಶಯನನೇ, ಮುರರಿಬು ಕೃಷ್ಣ ಕೇಶವ ಮುಕುಂದ ಮುರಾರಿ ರಕ್ಷಿಸ ತಂದೆ, ರಕ್ಷಿಸ ಕೇಳು ಮುರರಿ ಕಮಲೋಚನ ತಾಳಲಾರೆನು ಸರಳಿ ಉರಿಯನೋ ಕೃಷ್ಣ. ಕರ್ಣ, ನನ್ನ ಸ್ಥಿತಿಯನ್ನ ನೋಡಿದ ಮೇಲೆ ನನಗೆ ಈ ನೆಲದ ಋಣ ಎಷ್ಟು ಅಂತ ನಿನಗೆ ಗೊತ್ತಿರ್ಬೋದು. ಹರಿತವಾದ ಅಂಬಿನಿಂದ ಉರವನ್ನ ಬಗೆದು ಅಮೃತ ಕಲಶವನ್ನ ತೆಗೆದು ಕರ್ಣ ಕುಂಡಲವನ್ನ ಧಾರೆ ಎಂದು ಕೊಟ್ಟಿದ್ದೇವ. ಒಡಲು ಸುಡುತ್ತಾ ಇದೆ, ಕಣ್ಣಾಲಿಗಳಲ್ಲಿ ಮಂಜಡರುತ್ತಾ ಇದೆ, ನಾಲಿಗೆಯ ಪಸೆ ಹಾರುತ್ತಾ ಇದೆ. ಕೃಷ್ಣ, ನನ್ನ ಸಾವು ಸಮೀಪಿಸಿತು ಎಂಬುದು ನನಗೆ ಗೊತ್ತಾಯಿತು. ಒಂದು ಆಸೆಯನ್ನ ಈಡೇರಿಸ್ತೀಯ? ಏನದು? ನಗೆಯಾಡಬೇಡ ಕೃಷ್ಣ, ಹೇಳು ಕರ್ಣ. ಸಂಧಾನ ಮುಗಿಸಿ ಬಂದಾಗ ಎಡದಿ ಪಾಂಡವರು ಬಲದಿ ಕೌರವರು ನಿನ್ನ ಸೇವೆ ಮಾಡುವರು. ಹಸ್ತಿನಾವತಿಗೆ ಅಂತ ನೀನೇ ಕರೆದವ. ಆಗ ನಿನ್ನನ್ನು ನಾನು ಮರುಳು ಮಾಧವಾಯಿತು, ಮರುಳು ಮಾಧವಾಯಿತು. ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ, ಕೌಂತೆಯ ಸುಯೋಧನರ ನನಗೆ ಬೆಸಗೈಯುವಲ್ಲಿ ಮನ ಇಲ್ಲ ಅಂತ ಹೇಳಿದ.
ಈಗ ನಾನು ಕೇಳುದು ಮತ್ತೇನಲ್ಲ, ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರಬಹುದು, ಧರ್ಮರಾಯ ನನ್ನ ತಮ್ಮ ಎನ್ನು ನಿನಗೊತ್ತುಂಟಲ್ಲ. ಈಗೋ ಇನ್ನೊಂದು ಕ್ಷಣಕ್ಕೋ ಭುವಿಯಲ್ಲಿ ಹೆಣವಾಗಿ ಬಿದ್ದ ಮೇಲೆ ಕೃಷ್ಣ ನನ್ನ ಹೆಣಕ್ಕೆ ನನ್ನ ತಮ್ಮನಿಂದಲೇ ಬೆಂಕಿ ಕೊಡಿಸು. ಕೌರವ ನಾನು ಬೇರೆ ಬೇರೆ ತಾಯಿಯ ಮಕ್ಕಳಾಗಿರ್ಬೋದು, ಒಂದು ತಾಯಿಯ ಮಕ್ಕಳಿಗಿಂತಲೂ ಹೆಚ್ಚು ವಾತ್ಸಲ್ಯದಿಂದ ಬದುಕಿದವು. ಕೃಷ್ಣ, ಏನು ಒಂದೆರಡು ದಿನದಲ್ಲಿ ನನ್ನ ಒಡೆಯನಿಗೂ ಋಣ ತೀರಿತು ಎನ್ನುವುದು ಗೊತ್ತಾಯಿತು. ನನ್ನ ಶವ ಸಂಸ್ಕಾರ ಎಲ್ಲಿ ಮಾಡಿಸಿದೆಯೋ ಸಮೀಪದಲ್ಲಿಯೇ ನನ್ನ ಒಡೆಯನ ಹೆಣಕ್ಕೂ ಬೆಂಕಿ ಕೊಡಿತು. ಯಾಕೆಂದ್ರೆ ಜೀವಂತ ಇದ್ದಾಗ ಒಂದಾಗಿದ್ದವರು ಹೆಣಗಳೆರಡಾದರೂ ಒಂದಾಗಿ ಭಸ್ಮವಾಗದು. ಕೊನೆಯದಾಗಿ ಒಂದು ಕೇಳ್ತೀನಿ, ಮತ್ತೆ ಕೇಳುವುದಿಲ್ಲ. ಲೋಕದಲ್ಲಿ ಕುಂಟನಾಗಿ, ಕುರುಡನಾಗಿ, ಬಡವನಾಗಿ, ರೋಗಿಷ್ಠನಾಗಿ ಬದುಕಬಹುದು ಕೃಷ್ಣ. ಅನಾಥನಾಗಿ ಬದುಕುವುದು ಮಾತ್ರ ಯಾರಿಗೂ ಬೇಡ. ಅನಾಥತ್ವದ ಬದುಕು ಕರ್ಣನ ತಲೆಗೆ ಮುಗಿದು ಹೋಗಲಿ. ಯಾಕೆ ಹೇಳಿದೆ? ನನಗೊಬ್ಬ ಮಗ ಇದ್ದ, ವೃಷಕೇತು. ಸಾವಿರ ಅನಾಥರಿಗೆ ನಾಥನೇ. ನನ್ನ ಮಗ ಒಬ್ಬ ಹೆಚ್ಚೇನೋ ನಿನಗೆ? ಅವನನ್ನ ರಕ್ಷಿಸುತ್ತೇನೆ ಅಂತ ನೀನು ಮಾತು ಕೊಟ್ಟರೆ ಸುದೀರ್ಘ ಬದುಕಿನಲ್ಲಿ ಸಂತೋಷ ಪಡಲಿಲ್ಲ. ಸಾಯುವ ಒಂದು ಕ್ಷಣದ ಮೊದಲು ಸಂತೋಷದಿಂದ ಸಾಯ್ತೇನೆ. ನನ್ನ ಆಸೆ. ತಥಾಸ್ತು, ತಥಾಸ್ತು. ಕೇಳರ್ಜುನ ನೀನು, ಕೇಳರ್ಜುನ ನೀನು, ಸುಮ್ಮನೆ ಬೇಳೆ ಕಳೆವರೇನು, ಬಾಳವ ಜನ ಇದ್ದಂತೆಗೆಳುವರು, ತಾಳಿದ ಮಗ ಜಯ ಶರವನು. ಇದು ಕರ್ಣನ ಮೇಲೆ ಬಾಣವನ್ನು ಪ್ರಯೋಗಿಸು. ತೊಡು ಅಂಜನ ಶರವ ಕರ್ಣನುಡಲಿನ ಪರಮ ತೇಜೋ ಪುಣ್ಯಭಿಮಣಿಯ ತೆರದಿ ಉದರದಿ ಒದಿದು ಹಾಯ್ದುದು ಇನನ ಮಂಡಲಕ್ಕೆ. ಅರರೆ ಶಿವ ಶಿವ ಸತ್ಯ ಗೋಸುಗ ತೊರೆದು ಜೀವವ ಬಿಟ್ಟ ಕರ್ಣಗೆ ಸರಿಯದಾವನೆನುತ್ತ ಮನದಲ್ಲಿ ಮರುಗಿದನು ಹನುಮನಾದಿನದಿ. ಸುಲಭ ಅಲ್ಲ ಕರ್ಣ ಪರ್ವ. ಅರ್ಥ ಆಯ್ತಾ ಅರ್ಜುನ? ನೋಡು, ಏನಿದ್ರು ಕರ್ಣ ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿದ್ದಾನೆ. ಸೂರ್ಯನು ಮುಳುಗಿದ 17ನೇ ದಿವಸದ ಯುದ್ಧದಲ್ಲಿ ಜಯ ನಮ್ಮ ಪಾಲಿಗಾಯಿತು. ನೋಡೋಣ, ಯುದ್ಧಾಂತ್ಯ ಇಲ್ಲಿಗೆ ಆಗಲಿಲ್ವಲ್ಲ. ಇನ್ನೂ ಇದ್ದಾರೆ ಬಹಳ ಮಂದಿ. ಜಯದ ನಿರೀಕ್ಷೆಯಲ್ಲಿ ನಾವಿರೋಣ. ಬಾ, ನಡೆಯೋಣ ಶಿಬಿರದ ಕಡೆಗೆ.